ಸೌಂಡ್ ಬರ್ತಾ ಇದೆ ಅಣ್ಣ. ವೀಕ್ಷಕ ನಮಸ್ತೆ, ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸದ್ಯ ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ನಾವು ನಿಮ್ಮ ಮುಂದೆ ಒಂದು ವಿಚಾರವನ್ನ ಜೊತೆಗೆ ಒಂದು ಅತ್ಯುತ್ತಮವಾಗಿರುವಂತಹ ಒಂದು ಕ್ರೀಡೆಯನ್ನ ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಕಾರಣ ಬಹಳಷ್ಟು ನಮ್ಮ ಸಮಾಜದಲ್ಲಿ ಸಮಾಜಮುಖಿಯಾಗಿರುವಂತಹ ಚಟುವಟಿಕೆಗಳನ್ನ ಮಾಡಿಕೊಂಡು ಬಹಳಷ್ಟು ಹೆಸರನ್ನ ಪಡೆದುಕೊಂಡಿರುವಂತಹ ಒಂದು ಚಾರಿಟೇಬಲ್ ಟ್ರಸ್ಟ್, ಜೊತೆಗೆ ಒಂದು ಆಭರಣ ಮಳಿಗೆಗಳಲ್ಲಿ, ಜೊತೆಗೆ ಡೈಮಂಡ್ನ ವಿಚಾರವಾಗಿ, ಜೊತೆಗೆ ನಾವು ಆಭರಣಗಳ ವಿಚಾರವಾಗಿ ಮಾತನಾಡಿದಾಗ ನಮ್ಮ ಕರಾವಳಿ ಭಾಗದಲ್ಲಿ ಮುಂಚೂಣಿಯಲ್ಲಿರುವಂತಹ ಒಂದು ಸಂಸ್ಥೆ, ಜೊತೆಗೆ ಆ ಸಂಸ್ಥೆಯ ಮಾಲಕರು, ಜೊತೆಗೆ ಅಲ್ಲಿರುವಂತಹ ಎಲ್ಲರೂ ಕೂಡ ಸೇರಿಕೊಂಡು ಮಾಡ್ತಾ ಇರುವಂತಹ ರಾಜ್ಯ ಮಟ್ಟದ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತನಾಡ್ತಾ ಇದ್ದೀವಿ. ಕಾರಣ ಈ ಒಂದು ಚಾರಿಟೇಬಲ್ ಟ್ರಸ್ಟ್ ಏನಿದೆ ಬಹಳಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದೆ, ಜೊತೆಗೆ ಬಹಳಷ್ಟು ಒಳ್ಳೆಯ ಸಮಾಜಕ್ಕೆ ಕೊಡುಗೆಗಳನ್ನು ಕೊಡ್ತಾ ಇರುವಂತಹ ಈ ಒಂದು ಸಂಘಟನೆಯಿಂದ ಈ ಒಂದು ಅತ್ಯದ್ಭುತವಾಗಿರುವಂತಹ ರಾಜ್ಯ ಮಟ್ಟದ ಕ್ರಿಕೆಟ್ ಪಂದ್ಯಾಟ ನಡೀತಾ ಇದೆ. ಎಲ್ಲಿ ನಡೀತಾ ಇದೆ, ಹೇಗೆ ನಡೀತಾ ಇದೆ, ಜೊತೆಗೆ 3 ದಿನಗಳ ಕಾಲ ನಡೀತಾ ಇರುವಂತಹ ಈ ಒಂದು ಕ್ರಿಕೆಟ್ ಪಂದ್ಯಾಟ, ಈ ಎಲ್ಲ ವಿಚಾರದ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡ್ತಿದ್ದೀವಿ. ವಿಶೇಷ ಕಾರ್ಯಕ್ರಮ ದೈವಜ್ಞ ಯುನಿಟಿ ಕಪ್ 2025 ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲಿಯಾ. ಬಹಳಷ್ಟು ವರ್ಷಗಳಿಂದ, ಅಂದರೆ ಬರೋಬ್ಬರಿ 75 ವರ್ಷಗಳಿಗೆ ಕೂಡ ಅಧಿಕವಾಗಿ ನಮ್ಮ ಕರಾವಳಿ ಭಾಗದಲ್ಲಿ ಈ ಗೋಲ್ಡ್ ಆ್ಯಂಡ್ ಜ್ಯುವೆಲರ್ಸ್ ಅಂದರೆ ಡೈಮಂಡ್ ಹೌಸ್ ಏನಿದೆ ಬಹಳಷ್ಟು ಸದ್ದು ಮಾಡ್ತಾ ಇದೆ, ಸುದ್ದಿ ಮಾಡ್ತಾ ಇದೆ, ಜೊತೆಗೆ ಸಮಾಜಕ್ಕೆ ಕೊಡುಗೆಯನ್ನು ಕೊಡ್ತಾ ಇರುವಂತಹ SL ಶೇಟ್ ಜ್ಯುವೆಲರ್ಸ್ ಗೋಲ್ಡ್ ಆ್ಯಂಡ್ ಡೈಮಂಡ್ ಹೌಸ್, ಇದೆಲ್ಲವೂ ಕೂಡ ನಮ್ಗಳಿಗೆ ಗೊತ್ತಿದೆ. ಜೊತೆಗೆ ಇದರಲ್ಲಿ ನಮ್ಮ ಸಮಾಜಕ್ಕೆ ಕೊಡುಗೆ ಕೊಡ್ತಾ ಇರುವಂತಹ ಗಣ್ಯ ವ್ಯಕ್ತಿಗಳು ಸೇರಿಕೊಂಡು ಮಾಡ್ತಾ ಇರುವಂತಹ ಹೆಮ್ಮೆಯ ಒಂದು ಕ್ರೀಡಾಕೂಟ ಕ್ರಿಕೆಟ್ ಪಂದ್ಯಾಟ ಇದೇ ಫೆಬ್ರವರಿ ತಿಂಗಳಿನಲ್ಲಿ ನಡೀಲಿಕ್ಕಿದೆ. ಯಾವಾಗ ನಡೀಲಿಕ್ಕಿದೆ, ಜೊತೆ ಹೇಗೆ ನಡೀಲಿಕ್ಕಿದೆ, ಇದೆಲ್ಲವೂ ಕೂಡ ಆ ಒಂದು ಸಂಘಟನೆ, ಆ ಸಂಘಟನೆಯ ಅಧ್ಯಕ್ಷರ ಜೊತೆ, ಆ ಒಂದು ಸಂಘಟನೆಗೆ ಸೇರಿದಂತಹ ಎಲ್ಲ ಗಣ್ಯ ವ್ಯಕ್ತಿಗಳ ಜೊತೆ ನಾನು ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡಬೇಕು. ಜೊತೆಗೆ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮ ನಡೀಲಿಕ್ಕಿದೆ ಕಾರಣ ದೈವಜ್ಞ ಬ್ರಾಹ್ಮಣ ಸಮಾಜ ಬಾಂಧವರ ಸಂಘಟನೆ ಮತ್ತು ಶ್ರೇಯೋಭಿವೃದ್ಧಿಗಾಗಿ ನಡೀತಾ ಇರುವಂತಹ ಈ ಒಂದು ಯುನಿಟಿ ಕಪ್, ಇದರ ವಿಶೇಷತೆ ಏನು ಅನ್ನುವಂತಹ ವಿಚಾರ, ಜೊತೆಗೆ ಇದರಲ್ಲಿ ಬಹಳಷ್ಟು ಗಣ್ಯ ವ್ಯಕ್ತಿಗಳು ಪಾಲ್ಗೊಳ್ಳಿಕ್ಕಿದ್ದಾರೆ. ಜೊತೆಗೆ ಅತ್ಯುತ್ತಮವಾಗಿರುವಂತಹ ಆಕರ್ಷಕ ಬಹುಮಾನಗಳನ್ನು, ಪ್ರಶಸ್ತಿಗಳನ್ನು ಈ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಅಲ್ಲಿ ನೀಡಲಾಗುತ್ತೆ. ಅದೆಲ್ಲವೂ ಕೂಡ ಯಾವ ರೀತಿ ಇರುತ್ತೆ, ಎಲ್ಲ ವಿಚಾರದ ಬಗ್ಗೆ ಮಾತಾಡಬೇಕು. ಅಷ್ಟೇ ಕೂಡ ನಿನ್ನೆಯ ದಿನ ಈ ಒಂದು ಸಂಘಟನೆ ಪ್ರೆಸ್ ಮೀಟ್ ಅನ್ನು ಕೂಡ ಮಾಡಿತ್ತು, ಅದರಲ್ಲಿ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಇದರಲ್ಲಿರುವಂತಹ ಗಣ್ಯ ವ್ಯಕ್ತಿಗಳು ಏನು ಹೇಳಿದ್ದಾರೆ ನೋಡ್ಕೊಂಬನ್ನಿ. ನನ್ನ ಹೆಸರು ಪ್ರಶಾಂತ್ ಶೇಟ್ ಅಂತೇಳಿ, SL ಶೇಟ್ ಜ್ಯುವೆಲರ್ಸ್ ನಮ್ಮ ಒನ್ ಆಫ್ ದ ಪಾರ್ಟ್ನರ್ ನಾನು. SL ಶೇಟ್ ಜ್ಯುವೆಲರ್ಸ್ KS ರಾವ್ ರೋಡ್. ಒಂದು ಕ್ರಿಕೆಟ್ ಪಂದ್ಯಾಟವನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಅದರ ಹೆಸರು ದೈವಜ್ಞ ಯುನಿಟಿ ಕಪ್ ಸೀಸನ್ 1 2025 ಸೀಸನ್ 1 ಅಂತೇಳಿ. ಇದರಲ್ಲಿ ಈ ಟ್ರಸ್ಟನ್ನು ನಾವು ಬೇರೆ ಬೇರೆ ನಾವು ಇದನ್ನು ಟ್ರಸ್ಟನ್ನು ಫಾರ್ಮ್ ಮಾಡಿದ್ದೇವೆ. ಈ ಟ್ರಸ್ಟಿನ ಹೆಸರು SL ಶೇಟ್ ಎಂ ರಘುನಾಥ್ ಶೇಟ್ ಮೆಮೋರಿಯಲ್ ಚಾರಿಟೇಬಲ್ ಟ್ರಸ್ಟ್ ಅಂತೇಳಿ. ಇದೀಗ ನಮ್ಮ ಫಸ್ಟ್ ಆ್ಯಕ್ಟಿವಿಟಿ ಆಗ್ತಾ ಉಂಟು. ಇದೀಗ ಇದರಲ್ಲಿ ನಮ್ಮ ಸಮಾಜದ್ದು 22 ಟೀಮ್ ಫ್ರಮ್ 12 ಡಿಸ್ಟ್ರಿಕ್ಟ್ಸ್ ಆಫ್ ಕರ್ನಾಟಕ ಅವರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಇದನ್ನು ನಾವು ಉರ್ವಾ ಕ್ರಿಕೆಟ್ ಗ್ರೌಂಡ್ ಇಲ್ಲಿ 3 ದಿನ ಡೇ ಆ್ಯಂಡ್ ನೈಟ್ ಕ್ರಿಕೆಟ್ ಮ್ಯಾಚ್ ನಾವು ಇಟ್ಕೊಂಡಿದ್ದೇವೆ. ಇದರಲ್ಲಿ ಟೋಟಲ್ 330 ಪಾರ್ಟಿಸಿಪೆಂಟ್ಸ್ ಇರ್ತಾರೆ, ಪ್ಲಸ್ ಎಕ್ಸ್ಟ್ರಾ ಪಬ್ಲಿಕ್ಕು ಇರ್ತಾರೆ. 3 ದಿನವೂ ಇದೊಂದು ಚಂದವಾದ ಒಂದು ನಾವು ವಾತಾವರಣದಲ್ಲಿ ಶುರು ಮಾಡಿದ್ದೇವೆ. ಬಂದವರಿಗೆ ಅಂದರೆ ಈ ಪಾರ್ಟಿಸಿಪೆಂಟ್ಸ್ನವರಿಗೆ ಅಂದರೆ ಪ್ಲೇಯರ್ಸ್ನವರಿಗೆ ನಾವು ಬೆಳಿಗ್ಗೆದ್ದು ಬ್ರೇಕ್ಫಾಸ್ಟ್, ಲಂಚ್, ಈವ್ನಿಂಗ್ ಟೀ ಮತ್ತು ನೈಟ್ ಡಿನ್ನರ್ 3 ದಿನವೂ ಅವರಿಗೆ ನಾವು ಕೊಡ್ತಾ ಇದ್ದೇವೆ. ಇದೊಂದು ನಮ್ಮ ಒಂದು ಬೇರೆ ಇನಿಷಿಯೇಟಿವ್ ಒಂದು. ಇನ್ನೊಂದು ವಿಶೇಷ ಅಂದರೆ ಇದರಲ್ಲಿ ನಮ್ಮ ಈ ಆಲ್ಮೋಸ್ಟ್ ಇದು ಸ್ಟೇಟ್ ಲೆವೆಲ್ ಇದೊಂದು ಮ್ಯಾಚ್ ಆದಾಗೆ ಆಗ್ತದೆ. ಅದು ನಾವು ಎಲ್ಲರಿಗೆ ಒಂದು ಇನ್ವೈಟ್ ಕೊಟ್ಟಿದ್ದೆವು, ಬಟ್ ಆದರೆ ಲಾಸ್ಟಿಗೆ 22 ಟೀಮ್ಸ್ ಎನ್ರೋಲ್ ಆಯಿತು 100 ಡಿಸ್ಟ್ರಿಕ್ಟಿಂದ. ಸೊ ನಾವು ನಮ್ಮ ಪ್ರೆಸೆನ್ಸ್, ದೈವಜ್ಞರದ್ದು ಪ್ರೆಸೆನ್ಸ್ ಆಲ್ಮೋಸ್ಟ್ ಒಂದು 18 ಡಿಸ್ಟ್ರಿಕ್ಟ್ಸಲ್ಲಿ ಉಂಟು. ಬಟ್ ಆದರೂ 100 ಡಿಸ್ಟ್ರಿಕ್ಟ್ನವರು ಇದಕ್ಕೆ ಅವರ ಟೀಮನ್ನು ಕಳಿಸ್ಕೊಟ್ಟಿದ್ದಾರೆ. ಸೊ ಇದರದ್ದು ವ್ಯಾಲಿಡಿಟರಿ ಫಂಕ್ಷನ್ ನಾಡ್ದು 14 ತಾರೀಕಿಗೆ ಸಂಗನಿಕೇತನದಲ್ಲಿ ಸಾಯಂಕಾಲ 5 ಗಂಟೆಗೆ ಶುರು ಆಗ್ತದೆ. 5 ಗಂಟೆಯಲ್ಲಿ ಅಲ್ಲಿ ಫಸ್ಟ್ ನಾವೊಂದು ಸಂಗೀತ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಅದರಲ್ಲಿ ನಮ್ಮದೇ ಆದ ನಮ್ಮ ಸಮಾಜದವರೇ ಅದರ ಸೂರಜ್ ಡಿ ವರ್ಣೇಕರ್ ಅಂತೇಳಿ
ಕಲಾಹಂಸ ಅಂತೇಳಿ ಅವ್ರದ್ದೊಂದು ಸಂಸ್ಥೆ. ಅದರಿಂದ ಅವರಿಂದ ಫ್ಯೂಷನ್ ಮ್ಯೂಸಿಕ್, ಭಜನ್ಸ್ ಮತ್ತು ಪೇಟ್ರಿಯಾಟಿಕ್ ಸಾಂಗ್ಸ್ ಇದ್ದು ಫ್ಯೂಷನ್ ಮ್ಯೂಸಿಕ್ಕನ್ನು ನಾವು ಹಮ್ಮಿಕೊಂಡಿದ್ದೇವೆ. ಹಾಗೆಯೇ ಇದರಲ್ಲಿ ಇಬ್ಬರು ಗೆಸ್ಟ್ ಬರ್ತಾರೆ. ನಮ್ಮ ಸೋದೆ ಸ್ವಾಮೀಜಿಯವರು ಬರ್ತಾರೆ, ಶ್ರೀ ವಿಶ್ವವಲ್ಲಭ ತೀರ್ಥ ಸ್ವಾಮೀಜಿಯವರು ಬರ್ತಾರೆ. ಅವರ ಆಶೀರ್ವಚನ ಇರ್ತದೆ ಆ ದಿನ. ಹಾಗೆಯೇ ಇಬ್ಬರು ಗೆಸ್ಟ್, ಒಂದು ದಯಾನಂದ್ ನೆಟೇಲ್ಕರ್ ಅಂತೇಳಿ, ಅವರು ಇಂಡಸ್ಟ್ರಿಯಲಿಸ್ಟ್ ಫ್ರಮ್ ಬೆಳಗಾಂ, ಅವರು ಆ ದಿನ ಈ ಕಾರ್ಯಕ್ರಮಕ್ಕೆ ಬರ್ತಾರೆ. ಹಾಗೂ ನಮ್ಮ MLA ಅವರಾದ ವೇದವ್ಯಾಸ್ ಕಾಮತ್ ಅವರು ಕೂಡ ಅವರು ಚೀಫ್ ಗೆಸ್ಟ್ ಆಗಿ ಬರ್ತಾರೆ. ಸೊ ಇಷ್ಟು ಇದು ಕಾರ್ಯಕ್ರಮದ್ದು ವಿವರಗಳು. ಇನಾಗ್ರೇಷನ್ ನಾವು 12ನೇ ತಾರೀಕಿಗೆ ಬೆಳಿಗ್ಗೆ 10:10ವರೆಗೆ ಉರ್ವ ಕ್ರಿಕೆಟ್ ಗ್ರೌಂಡಲ್ಲಿ ನಾವು ಮಾಡ್ತಿದ್ದೇವೆ. ಒಂದು ನಮ್ಮ ತಾಯಿಯವರಾದ ಪದ್ಮಾರ್ ಶೇಟ್ ಅವರು ಟ್ರಸ್ಟ್ ಇದ್ದು, ಅವರು ಪ್ರೆಸಿಡೆಂಟ್, ಅವರ ಕೈಯಿಂದ ನಾವು ಉದ್ಘಾಟನೆ ಮಾಡ್ತೇವೆ. ಅದರೊಟ್ಟಿಗೆ ಒಬ್ಬರು ಮಾಜಿ ಕ್ರಿಕೆಟರ್ ನಮ್ಮ ಸಮಾಜದವರೇ ಶಿವಪ್ರಸಾದ್ ಅಂತೇಳಿ, ಅವರು ಕೂಡ ಆ ಕಾರ್ಯಕ್ರಮಕ್ಕೆ ಬಂದು ಆ ಇನಾಗ್ರೇಷನನ್ನು ಮಾಡಲಿಕ್ಕೆ ಅವರು ಒಪ್ಪಿಕೊಂಡಿದ್ದಾರೆ. ಇದು ನಮ್ಮ ಕರಾವಳಿ ಭಾಗ ಕಂಡಂತಹ ಪ್ರತಿಷ್ಠಿತವಾಗಿರುವಂತಹ ಮನೆತನ SL ಶೇಟ್ ಮನೆತನ. ಇವರುಗಳು ಆರ್ಗನೈಸ್ ಮಾಡ್ತಾ ಇರುವಂತಹ ಈ ಒಂದು ಸುಂದರವಾಗಿರುವಂತಹ ರಾಜ್ಯ ಮಟ್ಟದ ಕ್ರಿಕೆಟ್ ಪಂದ್ಯಾಟ, ಜೊತೆಗೆ ಏನೆಲ್ಲ ಸ್ಪೆಷಾಲಿಟಿ ಇರಲಿಕ್ಕಿದೆ, ಹೇಗೆ ನಡೀಲಿಕ್ಕಿದೆ, ಎಲ್ಲ ವಿಚಾರದ ಬಗ್ಗೆ ಮಾತನಾಡಬೇಕು. ಫೆಬ್ರವರಿ 12ರಿಂದ ಫೆಬ್ರವರಿ 14ರವರೆಗೆ ಮಂಗಳೂರಿನ ಉರ್ವ ಕ್ರಿಕೆಟ್ ಮೈದಾನದಲ್ಲಿ ನಡೀತಾ ಇರುವಂತಹ ಈ ಒಂದು ಸುಂದರವಾಗಿರುವಂತಹ ಕ್ರೀಡಾಕೂಟ ಪ್ರೆಸ್ ಕ್ಲಬ್ನಲ್ಲಿ ಈಗಾಗಲೇ ಗಣ್ಯ ವ್ಯಕ್ತಿಗಳು ಹೇಳಿದಾಗೆ 3 ದಿನಗಳ ಕಾಲ ನಡೆಯುತ್ತೆ. ಜೊತೆಗೆ ದೈವಜ್ಞ ಬ್ರಾಹ್ಮಣ ಸಮಾಜ ಬಾಂಧವರ ಸಂಘಟನೆ ಜೊತೆಗೆ ಶ್ರೇಯೋಭಿವೃದ್ಧಿಗಾಗಿ ನಡೀತಾ ಇರುವಂತಹ ಇದೇ ಮೊದಲ ಬಾರಿಗೆ ನಡೀತಾ ಇರುವಂತಹ ಕ್ರಿಕೆಟ್ ಟೂರ್ನಮೆಂಟ್. ಸೊ ಹಾಗಾಗಿ ಬಹಳಷ್ಟು ಗಣ್ಯ ವ್ಯಕ್ತಿಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಇವೆಲ್ಲದರ ಜೊತೆಗಾಗಿ ನಮ್ಮ ಸಮಾಜಕ್ಕೆ ಬಹಳಷ್ಟು ಕೊಡುಗೆಯನ್ನು ಕೊಟ್ಟಿರುವಂತಹ ಈ ಒಂದು SL ಶೇಟ್ ಅನ್ನುವಂತಹ ಒಂದು ಹೆಸರು, ಜೊತೆಗೆ ಆ ಒಂದು ಬ್ರ್ಯಾಂಡ್ ನೇಮ್ ಏನಿದೆ, ಜೊತೆಗೆ ಈ ಒಂದು SL ಶೇಟ್ M ರಘುನಾಥ್ ಶೇಟ್ ಮೆಮೋರಿಯಲ್ ಚಾರಿಟೇಬಲ್ ಟ್ರಸ್ಟ್ನ ಆಶ್ರಯದಲ್ಲಿ ಮಾಡ್ತಾ ಇರುವಂತಹ ಈ ಒಂದು ಕ್ರೀಡಾಕೂಟ, ಎಲ್ಲ ವಿಚಾರದ ಬಗ್ಗೆ ಮಾತಾಡಬೇಕು. ಸಮಾಜ ಕಟ್ಟುವಂತಹ ಕೆಲಸಗಳಲ್ಲಿ ಪ್ರತಿ ಬಾರಿಯೂ ಕೂಡ SL ಶೇಟ್ ಮುಂಚೂಣಿಯಲ್ಲಿರುತ್ತೆ. ಸೊ ಹಾಗಿದ್ದಾಗ ಈ ಒಂದು ಕಾರ್ಯಕ್ರಮದ ಎಲ್ಲಾ ವಿಚಾರದ ಬಗ್ಗೆ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅತಿಥಿಗಳು ಜಾಯಿನ್ ಆಗಿದ್ದಾರೆ. ಆತ್ಮೀಯವಾದಂಥ ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ಮೊದಲನೇದಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಅಧ್ಯಕ್ಷರಿದ್ದಾರೆ L ಪ್ರಶಾಂತ್ ಶೇಟ್ ಅವರು. ಆತ್ಮೀಯವಾಗಿರುವಂತಹ ಸ್ವಾಗತವನ್ನ ಮಾಡ್ತಾ ಇದ್ದೇನೆ. SL ಶೇಟ್ M ರಘುನಾಥ್ ಶೇಟ್ ಮೆಮೋರಿಯಲ್ ಚಾರಿಟೇಬಲ್ ಟ್ರಸ್ಟ್ ಇದರ ಅಧ್ಯಕ್ಷರು L ಪ್ರಶಾಂತ್ ಶೇಟ್ ಸರ್. ಆತ್ಮೀಯವಾಗಿರುವಂತಹ ಸ್ವಾಗತ ಸರ್ ತಮಗೆ. ನಮಸ್ತೆ ಸರ್. ಅದೇ ರೀತಿ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ MN ಗುರುರಾಜ್ ಅವರಿದ್ದಾರೆ, ಕಾರ್ಯದರ್ಶಿಯವರು. ಆತ್ಮೀಯವಾಗಿರುವಂತಹ ಸ್ವಾಗತ ಸರ್ MN ಗುರುರಾಜ್ ಸರ್ ಅವರಿಗೆ. ನಮಸ್ತೆ ಸರ್. ಅದೇ ರೀತಿ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ M ನಿಶಾಂತ್ ಕುಮಾರ್ ಅವರು, ಉಪಾಧ್ಯಕ್ಷರು SL ಶೇಟ್ M ರಘುನಾಥ್ ಶೇಟ್ ಮೆಮೋರಿಯಲ್ ಚಾರಿಟೇಬಲ್ ಟ್ರಸ್ಟ್ನ ಉಪಾಧ್ಯಕ್ಷರು M ನಿಶಾಂತ್ ಕುಮಾರ್ ಅವರು. ಆತ್ಮೀಯವಾದಂತಹ ಸ್ವಾಗತ ಸರ್ ತಮಗೂ ಕೂಡ. ನಮಸ್ತೆ ಸರ್. ಮೂವರು ಅತಿಥಿಗಳು ಕೂಡ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ಜೊತೆಗೆ ಬಹಳಷ್ಟು ವಿಚಾರದ ಬಗ್ಗೆ ಮಾತಾಡಬೇಕು. ಜೊತೆಗೆ ಈ ಕ್ರಿಕೆಟ್ ಟೂರ್ನಮೆಂಟ್ ಯಾವ ರೀತಿ ನಡೀಲಿಕ್ಕಿದೆ, 3 ದಿನಗಳ ಕಾಲ ಕ್ರಿಕೆಟ್ ಟೂರ್ನಮೆಂಟ್, ಎಷ್ಟು ತಂಡಗಳು ಭಾಗವಹಿಸುತ್ತೆ, ಜೊತೆಗೆ ಯಾವ ರೀತಿಯ ಪ್ರಶಸ್ತಿಗಳು ಇರುತ್ತೆ, ಒಂದು ಉತ್ತಮ ಒಂದು ಆಕರ್ಷಕ ಬಹುಮಾನಗಳನ್ನು ಕೂಡ ನೀಡಲಾಗಿದೆ ಈ ಒಂದು ಕ್ರಿಕೆಟ್ ಟೂರ್ನಮೆಂಟ್ ನಲ್ಲಿ. ಸೊ ಹಾಗಿದ್ದಾಗ ಮೊದಲದಾಗಿ ಬಹಳಷ್ಟು ಹಿಂದಿನಿಂದ ಕೂಡ ನಮ್ಮ ಸಮಾಜಕ್ಕೆ ಬಹಳಷ್ಟು ಕೊಡುಗೆಗಳನ್ನು ಕೊಡ್ತಾ ಇರುವಂತಹ ಹೆಮ್ಮೆಯ ಚಾರಿಟೇಬಲ್ ಟ್ರಸ್ಟ್. ಹಾಗಿದ್ದಾಗ ಈ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಜೊತೆಗೆ ಈ ಒಂದು ಇನಿಷಿಯೇಟಿವ್ ಏನ್ ಕಾರಣ ಅನ್ನುವಂತಹ ವಿಚಾರಗಳ ಬಗ್ಗೆ ನಾನು ನೇರವಾಗಿ ಅಧ್ಯಕ್ಷರ ಜೊತೆ ಮಾತಾಡಬೇಕು ಸರ್. ಎಸ್ ಸರ್, ಫಸ್ಟ್ ಎಕ್ಷನ್ ಸರ್ ಏನ್ ಹೇಳಲಿಕ್ಕೆ ಇಷ್ಟಪಡ್ತಾರೆ? SL ಶೇಟ್ M ರಘುನಾಥ್ ಶೇಟ್ ಮೆಮೋರಿಯಲ್ ಚಾರಿಟೇಬಲ್ ಟ್ರಸ್ಟ್. SL ಶೇಟ್ ಬಗ್ಗೆ ನಮ್ಗೆ ಗೊತ್ತಿದೆ. ಸೊ ಗೋಲ್ಡ್ ಅಂಡ್ ಡೈಮಂಡ್ಸ್ ಅಂತ ಬಂದಾಗ ದ ಬ್ರ್ಯಾಂಡ್ ಮಾರ್ಕ್ ಅನ್ನುವಂಥದ್ದು SL ಶೇಟ್. ಸೊ ದಟ್ಸ್ ವೈ ಹಾಗಿದ್ದಾಗ ಈ ಒಂದು ಚಾರಿಟೇಬಲ್ ಟ್ರಸ್ಟ್ ಮತ್ತಷ್ಟು ಸೌಂಡ್ ಮಾಡ್ಲಿಕ್ಕೆ ಹೊರಟಿದೆ ನಮ್ಮ ಕರಾವಳಿ ಭಾಗದಲ್ಲಿ. ಫಸ್ಟ್ ಎಕ್ಷನ್ ಸರ್ ಏನ್ ಹೇಳ್ತೀರಿ? ತುಂಬ ವರ್ಷದಿಂದ ನಾವು ತುಂಬ ಕ್ರೀಡೆಗಳಿಗೆ ತುಂಬ ಬೇರೆ ಬೇರೆ, ನನ್ನ ಹೆಸರು ಪ್ರಶಾಂತ್ ಶೇಟ್ ಅಂತ ಹೇಳಿ, ಕೊಡುಗೆಗಳನ್ನು ಕೊಡ್ತಿದ್ದೆವು, ನಾವು ಸ್ಪಾನ್ಸರ್ ಮಾಡ್ತಿದ್ದೆವು. ನಮಗೆ 3-4 ವರ್ಷದಿಂದ ಮನಸ್ಸಿಗೆ ಬರ್ತಾ ಇತ್ತು ನಮ್ಮ ತಂದೆಯವರ ಹೆಸರಲ್ಲಿ ಮತ್ತು ನಮ್ಮ ಅಜ್ಜನ ಹೆಸರಲ್ಲಿ ಒಂದು ಟ್ರಸ್ಟ್ ಫಾರ್ಮ್ ಮಾಡಿ ಆ ಟ್ರಸ್ಟಿಂದ ನಾವೊಂದು ಈ ಕೆಲಸಗಳನ್ನು ಮಾಡಬೇಕಂತೇಳಿ ನಮ್ಮ ಮನಸ್ಸಲ್ಲಿ ಬಂದಿತ್ತು. ಸೊ ಅದು ಈ 2025ಗೆ ಕಾರ್ಯರೂಪವಾಗಿ ಬಂತು. ನಮ್ಮ ಮೇನ್ ಅಂದರೆ ಉದ್ದೇಶ ಅಂದರೆ ನಮ್ಮ ಸಮಾಜದ್ದು ಒಂದು ಟ್ಯಾಲೆಂಟ್ಗಳನ್ನು ನಾವು ಹೊರಗೆ ತರಬೇಕಂತೇಳಿ ನಮ್ಮ ಒಂದು ಇನಿಷಿಯೇಟಿವ್. ಈಗ ನಾವು ಈ ಒಂದು 3 ದಿನದ ಕಾರ್ಯಕ್ರಮದಲ್ಲಿ ನಮ್ಮ ಸಮಾಜದವರು ಯಾವ್ಯಾವ ಫೀಲ್ಡಲ್ಲಿ ಇದ್ದಾರೆ ಅವರಿಗೆಲ್ಲವನ್ನು ನಾವು ಇದರಲ್ಲಿ ಭಾಗಿಯಾಗಿ ಮಾಡಿದ್ದೇವೆ. ಈಗ ನಾವು ಹೇಳುವುದಾದರೆ, ಈಗ ಎಲ್ಲ ಆಟಗಾರರು ನಮ್ಮ ಸಮಾಜದವರೇ, ಎಲ್ಲೆಲ್ಲ ನಾವು 18 ಡಿಸ್ಟ್ರಿಕ್ಟಿಗೆ ಕೂಡ ನಾವು ಇನ್ವಿಟೇಷನ್ ಕಳಿಸಿದ್ದೆವು. ಅದ್ರಲ್ಲಿ ನಮಗೆ 13 ಡಿಸ್ಟ್ರಿಕ್ಟಿಂದ ಬಂತು, 22 ಟೀಮ್ಸ್ ಬಂತು. ಹಾಗೆಯೇ ನಾವು ಇನ್ನೊಂದು ಇತ್ತಂದರೆ ನಮ್ಮ
ಫೋಟೋಗ್ರಾಫರ್ ಇರಲಿ, ಫೋಟೋಗ್ರಾಫರ್ ಕೂಡ ನಮ್ಮ ಜಾತಿಯವರೇ, ನಮ್ಮ ಸಮಾಜದವರೇ. ಓಕೆ. ಹಾಗೆಯೇ ಈ ಸಂಗೀತ ಕಾರ್ಯಕ್ರಮವನ್ನು ನಾವು ಇಟ್ಟಿದ್ದೇವೆ, ಸೂರಜ್ ಡಿ ವರ್ಣೇಕರ್ ಅಂತೇಳಿ, ಅವರು ಕೂಡ ನಮ್ಮ ಸಮಾಜದವರೇ. ಓಕೆ. ಹಾಗೆಯೇ ನಾವು ಈ ಕೇಟ್ರಿಂಗ್ ನಾವು ಮಾಡಿದ್ದೇವೆ. ಎಲ್ಲರಿಗೆ ಬಂದವರಿಗೆ 3 ದಿವಸ ಊಟ, ಬ್ರೇಕ್ಫಾಸ್ಟ್, ಲಂಚ್ ಎಲ್ಲ ಕೊಡುವಂಥದ್ದು. ಅದನ್ನು ಕೂಡ ನಮ್ಮ ಸಮಾಜದವರು, ಸಾಗರದಿಂದ ಒಬ್ಬರು ರವೀಂದ್ರ ರಾಯ್ಕರ್ ಅಂತ ಹೇಳಿ. ಸೊ ಇದೆಲ್ಲ ನಾವು ಸೇರಿಕೊಂಡು ನಮ್ಮ ಸಮಾಜದವರೇ ಇದನ್ನೊಂದು ಮುಂದರಿಸಿ ಮಾಡಿ ನಾವು ಹೋಗ್ತಾ ಇದ್ದೇವೆ. ಇದರಲ್ಲಿ ಆದಷ್ಟು ನಾವು ನಮ್ಮ ಸಮಾಜದವರು ಯಾರ್ಯಾವ ಇದರಲ್ಲಿ ಇದ್ದಾರ, ಇದರಲ್ಲಿ ನಾವು ಅವರಿಗೆ ಒಟ್ಟು ಮಾಡಿಕೊಂಡು ಅವರಿಗೆ ಒಂದು ನಾವು ಒಂದು ಅಪರ್ಚುನಿಟಿ ಕೊಟ್ಟು ಮುಂದೆ ಹೋಗೋ ಒಂದು ಇನಿಷಿಯೇಟಿವ್ ಇದು. ಓಕೆ ಓಕೆ, ಒಳ್ಳೆ ಇನಿಷಿಯೇಟಿವ್. ಯಾಕಂದ್ರೆ ನಾನು ಆಗಲೇ ಹೇಳಿದಾಗೆ, ಸರ್ ಕೂಡ ಹೇಳಿದಾಗೆ, ಇನ್ನು ಬಹಳಷ್ಟು ಕಾರ್ಯಕ್ರಮಗಳು ನಮ್ಮ ಕರಾವಳಿ ಭಾಗದಲ್ಲಿ ಎಲ್ಲೆಲ್ಲ ನಡೆಯುತ್ತೆ, ಜೊತೆಗೆ ಸಮಾಜ ಕಟ್ಟುವಂತಹ ಎಲ್ಲಾ ಕಾರ್ಯಕ್ರಮಗಳಲ್ಲೂ ಕೂಡ SL ಶೇಟ್ ಅನ್ನುವಂಥದ್ದು ಬಹಳಷ್ಟು ಮುಂಚೂಣಿಯಲ್ಲಿರುವಂತಹ ಪ್ರಾಯೋಜಕತ್ವವಾಗಿ ಬಹಳಷ್ಟು ಶಕ್ತಿಯನ್ನು ತುಂಬುತ್ತಾ ಇರುವಂತಹ ಒಂದು ಸಂಸ್ಥೆ. ಹಾಗಿದ್ದಾಗ ಅವರುಗಳೇ ನೇರವಾಗಿ ಈ ಬಾರಿ ಈ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಮಾಡ್ತಾ ಇರೋದು ಮತ್ತಷ್ಟು ಒಂದು ವಿಶೇಷ. ಸೊ ಹಾಗಿದ್ದಾಗ ಬಹಳಷ್ಟು ಸದ್ದು ಮಾಡ್ತಾ ಇದೆ ಈ ಒಂದು ಕ್ರಿಕೆಟ್ ಟೂರ್ನಮೆಂಟ್. ಯಾಕಂದ್ರೆ ಬಹಳಷ್ಟು ಕಡೆಗಳಲ್ಲಿ ಇವರ ಪ್ರಾಯೋಜಕತ್ವ ಇದ್ದೇ ಇರುತ್ತೆ. ಯಾಕಂದ್ರೆ ಪ್ರತಿಯೊಂದು ಕಾರ್ಯಕ್ರಮ ನಡಿಬೇಕು ಅಂತ ಬಂದಾಗ ಅದಕ್ಕೆ ಪ್ರಾಯೋಜಕತ್ವ ಬಹಳ ಮುಖ್ಯ. ಅದರಲ್ಲಿ ಪ್ರಮುಖವಾಗಿರುವಂತಹ ಸ್ಥಾನಮಾನವನ್ನು ನಮ್ಮ ಕರಾವಳಿ ಭಾಗದಲ್ಲಿ SL ಶೇಟ್ ಸಂಸ್ಥೆ ಪಡೆದುಕೊಂಡಿದೆ. ಸೊ ಹಾಗಿದ್ದಾಗ ಇವರುಗಳೇ ಪ್ರಮುಖವಾಗಿ ಈ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ, ಅಂದ್ರೆ ಆಯೋಜನೆ ಮಾಡ್ತಾ ಇದ್ದಾರೆ ಅಂತ ಬಂದಾಗ ಸಮಾಜದ ಶ್ರೇಯೋಭಿವೃದ್ಧಿಗೋಸ್ಕರ, ಅಂದ್ರೆ ಸಂಘಟನೆ ಬೆಳಿಬೇಕು, ಎಲ್ಲರೂ ಒಟ್ಟಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಕ್ರಿಕೆಟ್ ಟೂರ್ನಮೆಂಟ್ ನಡೀತಾ ಇದೆ. ಸೊ ಹಾಗಿದ್ದಾಗ ಈ ಒಂದು ಕ್ರಿಕೆಟ್ ಟೂರ್ನಮೆಂಟ್ನ ಬಗ್ಗೆ ನಾನು ಮಾತಾಡ್ಬೇಕು ಸರ್. ಈಗ ನೇರವಾಗಿ ನಿಶಾಂತ್ ಕುಮಾರ್ ಸರ್, ಕ್ರಿಕೆಟ್ ಟೂರ್ನಮೆಂಟ್ ಬಗ್ಗೆ ಅಂದ್ರೆ ಈ ಒಂದು ಮೆಮೋರಿಯಲ್ ಚಾರಿಟೇಬಲ್ ಟ್ರಸ್ಟ್ನ ಫಸ್ಟ್ ಆಗಿರುವಂತಹ ಒಂದು ಇನಿಷಿಯೇಟಿವ್ ತೆಗೆದುಕೊಂಡಿರುವಂತಹ ಕಾರ್ಯಕ್ರಮವೇ ಈ ಕ್ರಿಕೆಟ್ ಟೂರ್ನಮೆಂಟ್. ಸೊ ಹಾಗಿದ್ದಾಗ ವೈ ಸರ್ ಕ್ರಿಕೆಟ್ ಟೂರ್ನಮೆಂಟ್ ಅಂಡ್ ಅದಕ್ಕೆ ಫೋಕಸ್ ಮಾಡಿದಿರಿ? ಸೊ ಏನ್ ಹೇಳ್ತೀರಿ ಸರ್? ಬೇಸಿಕ್ಲಿ ಕ್ರಿಕೆಟ್ ನಮ್ಮ ನೇಷನ್, ಇಟ್ಸ್ ಲೈಕ್ ಏನ್ ಹೇಳ್ತೀರಿ, ನಮ್ಮ ಹೆಮ್ಮೆ, ಪ್ರೈಡ್, ನೇಷನ್ಸ್ ಪ್ರೈಡ್ ಕ್ರಿಕೆಟ್ ಅಂತ ಹೇಳಿ. ಸೊ ಮೋಸ್ಟ್ ಆಫ್ ದ ಪ್ಲೇಯರ್ಸ್ ಎಲ್ಲ ಕ್ರಿಕೆಟ್ ಆಡ್ತಾರೆ, ಅದು ನಮ್ಗೆ ಗೊತ್ತಿದ್ದದ್ದೇ. ಸೊ ಅದೇ ಕಾರಣ ನಾವು ಕ್ರಿಕೆಟ್ ಅನ್ನು ನಾವು ಫಸ್ಟ್ ಒಂದು ಸ್ಟಾರ್ಟ್ ಮಾಡೋದ್ರಲ್ಲಿ ವಿ ಥಾಟ್ ಆಫ್ ಡೂಯಿಂಗ್ ಕ್ರಿಕೆಟ್. ಯಾಕೆಂದ್ರೆ ಎಲ್ಲರೂ ಕ್ರಿಕೆಟ್ ಆಡ್ತಾರೆ. ನಮ್ಮ ಐ ಥಿಂಕ್ ಈಚ್ ಅಂಡ್ ಎವ್ರಿ ಪರ್ಸನ್ ಬಾರ್ನ್ ಆದ ದಿನದಿಂದ ಕ್ರಿಕೆಟ್ ಇದ್ದು ಇಂಟ್ರೆಸ್ಟ್ ಇರುತ್ತೆ. ಸೊ ದಟ್ ಇಸ್ ಎ ರೀಸನ್ ವೈ ವಿ ನಾವು ಕ್ರಿಕೆಟ್ ಸೆಲೆಕ್ಟ್ ಮಾಡಿದ್ದು ಸರ್. ಓಕೆ, ದಟ್ಸ್ ವೈ ಕ್ರಿಕೆಟ್. ಕ್ರಿಕೆಟ್ ಎಲ್ಲ ಇದೆ, ಕಬಡ್ಡಿ ಇದೆ, ಶಟಲ್ ಇದೆ, ಆಲ್ ದೋಸ್ ಥಿಂಗ್ಸ್ ಆರ್ ದೇರ್. ಬಟ್ ಐ ಥಿಂಕ್ ಫಾರ್ ನಮ್ಮ ಮ್ಯಾಂಗ್ಳೂರ್ ಇರಲಿ, ಇಂಡಿಯಾದಲ್ಲಿ, ಇಡೀ ನೇಷನ್ ಅಲ್ಲಿ ಕ್ರಿಕೆಟ್ ಈಸ್ ಅ ಹಾಬಿ ಆರ್ ಎವ್ರಿ ಒನ್ ಪ್ಲೇಸ್. ಸೊ ಅದಕ್ಕೆ ಕಾರಣವಾಗಿ ನಾವೆಲ್ಲರಿಗೆ ನಾವು ಮಾತಾಡಿದೆ. ಸೊ ಕೇಳುವಾಗ ಎಲ್ಲರೂ ಹೇಳಿದ್ರು ಕ್ರಿಕೆಟ್ ಇಸ್ ಅ ಗುಡ್ ಚಾಯ್ಸ್. ಸೊ ನಾವು ಫಸ್ಟ್ ಒಂದು ಕ್ರಿಕೆಟ್ ನಾವು ಮಾಡುವ ಅಂತ ಹೇಳಿ ನಮ್ದೊಂದು 10-12 ಜನ ನಾವು ಕಮಿಟಿ ಮೆಂಬರ್ಸ್ ಇದ್ದೇವೆ. ಸೊ ಎಲ್ಲರೂ ಸೇರಿ ನಾವು ಫಸ್ಟ್ ಒಂದು ಮಾಡಿ ಕ್ರಿಕೆಟ್ ಮಾಡುವ ಅಂತ ಹೇಳಿ ಆಲೋಚನೆ ಮಾಡಿ ಕ್ರಿಕೆಟ್ ಸ್ಟಾರ್ಟ್ ಮಾಡಿ. ಇದು ಹೇಗೆ ಸರ್, ಓವರಾಮ ಅಥವಾ ಅಂಡರ್? ಹೌದು. ಈ ಪರ್ಟಿಕ್ಯುಲರ್ ಟೂರ್ನಮೆಂಟ್ ಅಲ್ಲಿ ಸಾಧಾರಣ ಒಂದು 22 ಟೀಮ್ ಬರ್ತಾ ಇದೆ, 22 ಟೀಮ್ಸ್, ಅಂಡ್ ಟೋಟಲಿ 13 ಡಿಸ್ಟ್ರಿಕ್ಟ್ಸ್ ಇಂದ. ಮಂಗಳೂರಿಂದ 2 ಟೀಮ್, ಬೆಂಗಳೂರಿಂದ 6 ಟೀಮ್, ಮತ್ತೆ ದಾವಣಗೆರೆಯಿಂದ 3, ಮತ್ತೆ ಉಡುಪಿ, ಭಟ್ಕಳ, ಹೊನ್ನಾವರ, ಉತ್ತರ ಕನ್ನಡ, ಶಿರಸಿ, ಹುಬ್ಬಳ್ಳಿ, ಬೆಳಗಾವಿ, ಕೊಡಗು, ಸಾಗರದಿಂದ 1, ಮತ್ತೆ ಶಿವಮೊಗ್ಗದಿಂದ 2 ಟೀಮ್, ಒಟ್ಟಿಗೆ ಸೇರಿ 22 ಟೀಮ್ಸ್. ನಾವು ಸಾಧಾರಣ ಒಂದು 27 ಮ್ಯಾಚಸ್ ಆಡ್ತಾ ಇದ್ದೇವೆ. ಅರೌಂಡ್ 20 ಲೀಗ್ ಮ್ಯಾಚಸ್ ಮತ್ತೆ 7 ನಾಕ್ಔಟ್ ಮ್ಯಾಚಸ್. ಇದು ಡೇ ಅಂಡ್ ನೈಟ್. ಸ್ಪೆಷಾಲಿಟಿ ಏನಂದ್ರೆ ಈ ಟೂರ್ನಮೆಂಟ್ ಇದು ನಾವು ಡೇ ಅಂಡ್ ನೈಟ್ ಮ್ಯಾಚಸ್ ಕೂಡ ಆಗ್ತಾ ಇದ್ದೇವೆ. ಡೇ ಅಂಡ್ ನೈಟ್ ಕೂಡ ಇದೆ. ಸೊ ಲೀಗ್ ಮ್ಯಾಚಸ್ 6 overs, ಮತ್ತೆ ಕ್ವಾರ್ಟರ್ ಫೈನಲ್ಸ್, ಸೆಮಿಫೈನಲ್ಸ್ ಮತ್ತೆ ಫೈನಲ್ಸ್ ವಿ ಆರ್ ಪ್ಲೇಯಿಂಗ್ 8 overs. Okay. So this is like one different kind of event which we are doing. So first time first experience ನಮ್ ಕೂಡ ಇದು ಫಸ್ಟ್ ಎಕ್ಸ್ಪೀರಿಯನ್ಸ್. ಸೊ ನೋಡ್ಬೇಕು ಹೇಗೆ ಆಗ್ತದೆ ಅಂತ ಹೇಳಿ. ಬ್ಯೂಟಿಫುಲ್ ಸರ್. ಅಂಡ್ ಒಳ್ಳೆ ಇನಿಷಿಯೇಟಿವ್ ತೆಗೆದುಕೊಂಡಿದ್ದೀರಿ. ಯಾಕಂದ್ರೆ ಎಷ್ಟು ಖುಷಿ ಇದೆ ಸರ್, ಯಾಕಂದ್ರೆ ಇಷ್ಟು ದಿನ ಬಹಳಷ್ಟು ಕಾರ್ಯಕ್ರಮಗಳಲ್ಲಿ ಕರಾವಳಿ ಭಾಗಗಳಲ್ಲಿ ಸ್ಪಾನ್ಸರ್ ಮಾಡ್ತಾ ಇದ್ರಿ, ಅಂಡ್ ಈಗ ಒಂದು ತಾವೇ ಇನಿಷಿಯೇಟಿವ್ ತೆಗೆದುಕೊಂಡು ಮಾಡ್ತಾ ಇರುವಂತಹ ಒಂದು ಕಾರ್ಯಕ್ರಮ, ಫಸ್ಟ್ ಪ್ರೋಗ್ರಾಮ್. ಸೊ ಹೌ ಎಕ್ಸೈಟೆಡ್ ಯು ಆರ್ ಅಂತ? Very much excited sir. ನಮಗೆ we are like uncertain of what is going to happen, but we are sure ನಮ್ದು ದೇವರ ಬ್ಲೆಸ್ಸಿಂಗ್ ಇದೆ ನಮ್ಮೊಟ್ಟಿಗೆ, ಮತ್ತೆ ಎಲ್ಲ ಒಳ್ಳೇದಾಗತ್ತೆ ಅಂತ ಹೇಳಿ ನಮ್ಮ ಅಭಿಪ್ರಾಯ ಇದೆ. ಅಂಡ್ ಇಟ್ಸ್ ಎ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ನಮಗೆ. ಅಂದ್ರೆ ನಾವು ಟಿವಿಯಲ್ಲಿ ನೋಡಿ ಮ್ಯಾಚಸ್ ಎಕ್ಸ್ಪೀರಿಯನ್ಸ್ ಆಗಿದೆ, ಲೈವ್ ನೋಡಿದ್ದು ಕಮ್ಮಿ. ಸೊ ಇದು ನಾವು ಲೈವ್ ಅಲ್ಲಿ ಮ್ಯಾಚಸ್ ನೋಡುವಾಗ ಅದು ಎಕ್ಸೈಟ್ಮೆಂಟ್ ಬೇರೆನೇ ಇದೆ ಸರ್, ಆಂಟಿಸಿಪೇಷನ್ ಇದೆ. ನಾವು ಪ್ರಯತ್ನ ಪಟ್ಟಿದ್ದೇವೆ, ಎಲ್ಲರೂ ದೇವರ ಇಚ್ಛೆ ಅನ್ನುವಂಥದ್ದು. ಅಂಡ್ ಎಸ್, ಆ ಒಂದು ವಿಚಾರದಲ್ಲಿ SL ಶೇಟ್ ಅಂತ ಬಂದಾಗ ಈ ಒಂದೊಂದು ಮೆನ್ಷನ್ ಮಾಡ್ಬೇಕಂದ್ರೆ ನಮ್ಮ ಕರಾವಳಿ ಭಾಗದಲ್ಲಿ ತುಳುನಾಡಿನಲ್ಲಿ ಎಲ್ಲೆಲ್ಲ ಪ್ರಸಿದ್ಧವಾಗಿರುವಂತಹ ಕ್ಷೇತ್ರಗಳಿವೆ, ದೇವಸ್ಥಾನಗಳು,
ಸೊ ಅಲ್ಲೂ ಕೂಡ ಬಹಳಷ್ಟು ಕಡೆಗಳಲ್ಲಿ SL ಶೇಟ್ ಅನ್ನುವಂಥದ್ದು ಡೈಮಂಡ್ ಹೌಸ್, ಗೋಲ್ಡ್ ಹೌಸ್ ಏನಿದೆ ನೋಡಿ, ಬಹಳಷ್ಟು ಸದ್ದು ಮಾಡ್ತದೆ. ಯಾಕಂದ್ರೆ ಪ್ರತಿಷ್ಠಿತ ದೇವಾಲಯಗಳಲ್ಲಿ ಚಿನ್ನದ ಕೆಲಸವನ್ನ ಮಾಡ್ತಾ ಇರುವಂತಹ ಪ್ರತಿಷ್ಠಿತವಾಗಿರುವಂತಹ ಸಂಸ್ಥೆ ಇದೇ SL ಶೇಟ್ ಗೋಲ್ಡ್ ಅಂಡ್ ಡೈಮಂಡ್ ಹೌಸ್, ನಮ್ಮ KS ರಾವ್ ರೋಡ್ ನಲ್ಲಿರುವಂತಹ ಒಂದು SL ಶೇಟ್ ಸಂಸ್ಥೆ. ಯಾಕಂದ್ರೆ ಈಗ ಕಾಪು ಮಾರಿಯಮ್ಮನ ಒಂದು ಬ್ರಹ್ಮಕಲಶೋತ್ಸವ ಬಹಳಷ್ಟು ವಿಜೃಂಭಣೆ ನಡೀಲಿಕ್ಕಿದೆ. ಸೊ ಹಾಗಿದ್ದಾಗ ಅಲ್ಲೂ ಕೂಡ ರಥೋತ್ಸವದ ಒಂದು ಕೆಲಸವನ್ನ, ಪುಣ್ಯದ ಕೆಲಸವನ್ನ ಮಾಡ್ತಾ ಇರುವಂತಹ ಸಂಸ್ಥೆಯು ಕೂಡ ಇದೇ SL ಶೇಟ್. ಸೊ ಹಾಗಿದ್ದಾಗ ದೇವರ ಕೃಪೆ ಬಹಳಷ್ಟು ಇದೆ ಸರ್ ತಮ್ಗಳ ಮೇಲೆ. ಸೊ ಹಾಗಿದ್ದಾಗ ಈ ಒಂದು ಒಳ್ಳೆಯ ಕಾರ್ಯಕ್ರಮ ನಡೆಸ್ತಾ ಇದೆ ಈ ಒಂದು ಸಂಸ್ಥೆ, ಯಾವೆಲ್ಲ ವಿಶೇಷತೆಗಳಿದೆ ಅಂತ ಬಂದಾಗ ಮತ್ತೊಮ್ಮೆ ನಾನು ಕಾರ್ಯದರ್ಶಿ ಅವ್ರ ಜೊತೆ ಕೇಳಬೇಕಾಗುತ್ತೆ. ಎಸ್ ಸರ್, ಗುರುರಾಜ್ ಸರ್ ಏನ್ ಹೇಳ್ತೀರಾ ಸರ್, ಹೌ ಎಕ್ಸೈಟೆಡ್ ತಮ್ಗೆ ಸರ್ ಈ ಒಂದು ಕಾರ್ಯಕ್ರಮ? ವೆರಿ ಮಚ್ ಎಕ್ಸೈಟೆಡ್, ಯಾಕಂದ್ರೆ ತುಂಬಾ ಜವಾಬ್ದಾರಿ ಕೊಟ್ಟಿದೆ ನನಗೆ ಟ್ರಸ್ಟ್ನವರು, ಮ್ಯಾಚ್ಗಳನ್ನ ಕಂಡಕ್ಟ್ ಮಾಡಬೇಕು ಅಂತ ಹೇಳಿ. ಸೊ ಒಫಿಷಿಯಲ್ಸ್ ಎಲ್ಲ ನಾವು ಒಂದು ಹೊರಗಿಂದಲೇ ನಾವು ಅಪಾಯಿಂಟ್ ಮಾಡಿದ್ದೇವೆ, ಯಾಕಂದ್ರೆ ಎಲ್ಲೂ ಕೂಡ ಅಲ್ಲಿ ಇಂಪಾರ್ಷಿಯಲ್ ಆಗಬಾರ್ದು ಅಂತ ಹೇಳಿ. ಸೊ ಇಟ್ಸ್ ವಿಲ್ ಬಿ ಅ ಡೇ ಅಂಡ್ ನೈಟ್ ಮ್ಯಾಚ್, ನಿಮ್ಗೆ ಗೊತ್ತಿದ್ದಾಗೆ. ಸೊ ಎಲ್ಲ ಅಫಿಷಿಯಲ್ಸ್ ಗಳೆಲ್ಲವೂ ಇಟ್ಸ್ ಬಿ ಅಟ್ ಔಟ್ಸೋರ್ಸ್ ಅಂಡ್ ಕ್ರಿಸ್ ಹೀರೋ ಆಪ್ ಅಂತ ಹೇಳಿ ನಾವು ಆಪ್ ಮುಖಾಂತರ ಎಲ್ಲ ಡಿಸೈಡ್ ಆಗ್ತದೆ ಇದರಲ್ಲಿ ಬೆಸ್ಟ್ ಬ್ಯಾಟ್ಸ್ಮನ್ ಯಾರು, ಯಾಕಂದ್ರೆ ದಟ್ ಆಪ್ ವಿಲ್ ಡಿಸೈಡ್, ಅದರಲ್ಲಿ ಪಾಯಿಂಟ್ಸ್ ಬರ್ತದೆ. ಸೊ ಬೆಸ್ಟ್ ಬೌಲರ್ ಯಾರು, ಬೆಸ್ಟ್ ಬ್ಯಾಟ್ಸ್ಮನ್ ಯಾರು, ಆಮೇಲೆ ಮ್ಯಾನ್ ಆಫ್ ದ ಸೀರೀಸ್ ಯಾರಿಗೆ ಕೊಡ್ಬೋದು. ಸೊ ಎವ್ರಿಥಿಂಗ್ ವಿಲ್ ಬಿ ಕ್ಲೀನ್. ಪ್ರತಿಯೊಬ್ಬ ಆಟಗಾರರು ಕೂಡ ಆಪ್ ಮುಖಾಂತರ ಡಿಸೈಡ್ ನೋಡ್ತಾ ಇರ್ಬೋದು, ನನಗೆ ಎಷ್ಟು ಪಾಯಿಂಟ್ ಸಿಗ್ತಾ ಇದೆ, ನಾನು ಎಷ್ಟು ವಿಕೆಟ್ ತಗೊಂಡಿದ್ದೀನಿ, ಈಗ ಎಷ್ಟು ಪಾಯಿಂಟ್ಸ್ ಬರ್ತಾ ಉಂಟು. ಸೊ ಇಟ್ಸ್ ನಾಟ್ ಲೈಕ್ ಇಲ್ ಬಿ ಫೇರ್ ಡಿಸಿಷನ್, ಎಲ್ಲಿ ಕೂಡ ಪಾರ್ಸಾಲಿಟಿ ಆಗುದಿಲ್ಲ. ಸೊ ಇಟ್ ಬಿ ವೆರಿ ಕ್ಲೀನ್, ಎಲ್ಲಿ ಕೂಡ ನನಗೆ ಎಲ್ಲೋ ನನಗೆ ಮಿಸ್ ಆಯ್ತು ಚಾನ್ಸ್ ಅಂತ ಹೇಳಲಿಕ್ಕೆ ಆಪ್ಷನ್ ಇಲ್ಲ. ಸೊ ಆಪ್ ಮುಖಾಂತರ ಎಲ್ಲವೂ ಆಗ್ತಾ ಇದೆ. ಸೊ ಈ ರೀತಿ ಆಗ್ತಾ ಇದೆ ಇದರಲ್ಲಿ. ಅಂಡ್ ಹೇಳಿದಾಗೆ ನಿಶಾಂತ್ ಸರ್ ಹೇಳಿದಾಗೆ 22 ತಂಡದಲ್ಲಿ ನಾವು ಆಲ್ಮೋಸ್ಟ್ 27 ಮ್ಯಾಚಸ್ ಆಗ್ತಾ ಇದೆ. ಅದರಲ್ಲಿ ಲೀಗ್ ಮ್ಯಾಚಸ್ 6 ಓವರ್, ಆಮೇಲೆ ಕ್ವಾರ್ಟರ್ ಫೈನಲ್ಸ್ ಮತ್ತು ಸೆಮಿಫೈನಲ್ ಮತ್ತು ಫೈನಲ್ಸ್ಗಳು 8 ಅವರ್ಸ್ ಅಲ್ಲಿ ಆಗ್ತಾ ಇದೆ. ಸೊ ಇದರಲ್ಲಿ ಪ್ರೈಸಸ್ ಇದೆ. ಇದರಲ್ಲಿ ವಿನ್ನರಿಗೆ 99,000, ಆಮೇಲೆ ರನ್ನರ್ಸ್ ಅವರಿಗೆ 49,000, ಆಮೇಲೆ ಮ್ಯಾನ್ ಆಫ್ ದ ಸೀರೀಸ್ ಇವರಿಗೆ 10,000, ಆಮೇಲೆ ಬೆಸ್ಟ್ ಬ್ಯಾಟ್ಸ್ಮನ್ಗೆ 5,000, ಬೆಸ್ಟ್ ಬೌಲರ್ 5,000, ಆಮೇಲೆ ಬೆಸ್ಟ್ ಫೀಲ್ಡರ್ 5,000, ಆಮೇಲೆ ಮ್ಯಾನ್ ಆಫ್ ದ ಮ್ಯಾಚ್ ಅದು ಫೈನಲ್ಗೆ ಮಾತ್ರ ನಾವು ಇಟ್ಟಿದ್ದೇವೆ, ಸೀಮಿತ ಮಾಡಿದ್ದೇವೆ. ಆಮೇಲೆ ಮೊಟ್ಟ ಮೊದಲ ಬಾರಿಗೆ ಬೆಸ್ಟ್ ಜರ್ಸಿ, ಇದೊಂದು ವಿಶೇಷತೆ. ಬೆಸ್ಟ್ ಜರ್ಸಿ ಯಾರು ಉತ್ತಮವಾಗಿ ಒಂದು ಜರ್ಸಿಯನ್ನು ಹಾಕೊಳ್ತಾರೆ ಅವರಿಗೆ ಒಂದು 9,000 ಕ್ಯಾಶ್ ಪ್ರೈಸ್ ಕೊಡುವಂತ ನಾವು ಒಂದು ಆಪ್ಷನ್ ಇಟ್ಟಿದ್ದೇವೆ. ಅಂಡ್ ಈ ಜರ್ಸಿ ಲಾಂಚ್ ಅನ್ನು ನಾವು ಕಳೆದ ತಿಂಗಳು ಶಿವಮೊಗ್ಗದಲ್ಲಿ ನಾವು ಮಾಡಿದ್ದೆವು. ಸೊ ಎಲ್ಲ ತಂಡ ಯಾರು 22 ಟೀಮ್ಸ್ ಗಳಿದ್ದವು, ಅವರು ಎಲ್ಲ ಟೀಮ್ಸ್ ಗಳ ಜರ್ಸಿ ಲಾಂಚ್ ಅನ್ನು ಶಿವಮೊಗ್ಗದಲ್ಲಿ, ಅದೊಂದು ಗ್ರ್ಯಾಂಡ್ ಇವೆಂಟ್ ಇತ್ತು. ಎಲ್ರಿಗೂ ತುಂಬಾ ಖುಷಿ ಇತ್ತು. ಆಟಗಾರರು ನಾವು ಲೈಫ್ ಅಲ್ಲಿ ನಮ್ಮ ಕಮ್ಯುನಿಟಿ ಅವ್ರು ಈ ಒಂದು ಸ್ಕೇಲ್ ಅಲ್ಲಿ ಮಾಡ್ತಿದ್ದಾರೆ ಆಲೋಚನೆ ಮಾಡಲಿಲ್ಲ. ಅವರ ಹುಮ್ಮಸ್ ಇಟ್ ವಾಸ್ ಡಬಲ್ಡ್. ಅವ್ರು ಏನೋ ಒಂದು ಅನ್ಕೊಂಡಿದ್ರು, ಏನೋ ಒಂದು ಆಗ್ತಾ ಇದೆ, ಬಟ್ ಜರ್ಸಿ ಲಾಂಚ್ ಆಗಿರ್ಬೋದು, ಮತ್ತೀಗ ಆಪ್ ಬೇಸ್ ಆಗ್ತಾ ಇದೆ, ಕೆಲವು ಇಷ್ಟು ಮೀಡಿಯಾ ಇಷ್ಟು, ಅಂಡ್ ಇವನ್ ದೇ ಆರ್ ಎಕ್ಸೈಟೆಡ್. ನಮಗಿಂತ ಜಾಸ್ತಿ ಅವ್ರು ಎಕ್ಸೈಟ್ ಆಗಿದ್ದಾರೆ ಪ್ಲೇಯರ್ಸ್. ನಾವು ಇದು ಟೂರ್ನಮೆಂಟ್ ಅನ್ನು ಹೇಗೆ ಫೇಸ್ ಮಾಡುದು ಅಂತ ಹೇಳಿ ಇಷ್ಟೊಂದು ಆಗ್ತಾ ಇದೆ. ಎಲ್ಲ ಡೇ ಟು ಡೇ ಫೋನ್ ಕಾಲ್ಸ್ ಬರ್ತಾ ಇರ್ತದೆ, ಇದೆಲ್ಲ ಮ್ಯಾನೇಜಿಂಗ್ ಎಲ್ಲ ತುಂಬಾ ಎಕ್ಸೈಟ್ಮೆಂಟ್ ಎಲ್ರಿಗೂ ಈಗ. ಇಲ್ಲ ಸರ್, ನಾನು ಅದೇ ಕೇಳ್ಬೇಕು, ಯಾಕಂದ್ರೆ ಫಸ್ಟ್ ಟೈಮ್ ಮಾಡ್ತಾ ಇರೋದು ಕ್ರಿಕೆಟ್ ಟೂರ್ನಮೆಂಟ್ ಇದು. ಸೊ ದಟ್ಸ್ ವೈ ಹಾಗಿದ್ದಾಗ 12 ಡಿಸ್ಟ್ರಿಕ್ಟ್ ನಿಂದ ಈಗಾಗಲೇ 330 ಆಟಗಾರರು ಬರ್ತಾರೆ ಅಂತ ಹೇಳಿದಾಗ, ಅಂದ್ರೆ ಅಷ್ಟು ಇಂಟ್ರೆಸ್ಟ್ ಇದೆ ಅಂತ ಅನ್ಕೊಂಡಿದ್ದೀರಾ, ಇಷ್ಟು ಸಕ್ಸಸ್ ಸಿಗುತ್ತೆ ಅನ್ನುವಂಥದ್ದು? ಅದೇ ನಾವು ಫಸ್ಟ್ ಥಿಂಕ್ ಮಾಡಿದ್ದು ಒಂದು 12 ಟೀಮ್ ಬರ್ಬೋದು ಅಂತೇಳಿ ಥಿಂಕ್ ಮಾಡಿದ್ದು. ನಾವು ಆ ಆಂಟಿಸಿಪೇಷನ್ ಅಲ್ಲಿ ನಾವು ಎಲ್ಲರಿಗೆ ಇನ್ವಿಟೇಷನ್ ಕಳಿಸಿದ್ದೆವು. ಬಟ್ ಒಂದೇ ದಿನದಲ್ಲಿ ನಮಗೆ ಆಲ್ಮೋಸ್ಟ್ 20 ಟೀಮ್ಸ್ ಅಂದರೆ 20 ಟೀಮ್ಸ್ ನಮ್ಮದು ಎನ್ರೋಲ್ ಮಾಡಿದರು. ಅದರ ನಂತರ 2 ಟೀಮ್ ಎನ್ರೋಲ್ ಮಾಡಿದರು. ಒಂದು 2-3 ಕಡೆಯಲ್ಲಿ ಅವರಿಗೆ ಪ್ಲೇಯರ್ಸ್ ಇರಲಿಲ್ಲ, ಹಾಗೆ ಅಂತೇಳಿ 2-3 ಇಲ್ಲಾದರೂ ಇನ್ನೊಂದು 4 ಟೀಮ್ ಆ್ಯಡ್ ಆಗ್ತಿತ್ತು. ಸೊ ಇದು ನಾವೇನು ಮಾಡ್ತಿದ್ದೇವೆ ಸರ್, ಇದು ಇಟ್ಸ್ ಅ ವೆರಿ ಬಿಗ್ ಗೇಮ್ ಇದೆ ನೋಡುವಾಗ. ಅಂದರೆ ನಾರ್ಮಲಿ ಇಲ್ಲಿ ಆಗುವಂಥದ್ದೆಲ್ಲ ಸಾಧಾರಣ ಒಂದು 10 ಟೀಮ್ 12 ಟೀಮ್ 14 ಟೀಮ್ ಒಳಗೆ ರಿಸ್ಟ್ರಿಕ್ಟ್ ಆಗಿರ್ತದೆ. ಇದು ನಾವು ಸ್ವಲ್ಪ ಎಕ್ಸಿಡ್ ಆಗಿ ಹೋಗಿದ್ದೇವೆ. ಇದು ನ್ಯೂ ಎಕ್ಸ್ಪೀರಿಯನ್ಸ್ ನಮಗೆ. ಸೊ ಇದರಲ್ಲಿ ಏನಾಗಿದೆ, ನಮಗೆ ವಿಷಯ ತಿಳಿತಂದರೆ ನಮ್ಮ ಸಮಾಜದವರು ಒಂದು ಕ್ರಿಕೆಟ್ ಆಟ ಎಲ್ಲ ಕಡೆ ಆಡ್ತಾರೆ ಅಂತ ಹೇಳಿ ಒಂದು ನಮಗೆ ಮನಸ್ಸಿಗೆ ಬಂತು. ಅಂದ್ರೆ ಒಂದು ಈ ವಿಚಾರದಲ್ಲಿ ಮತ್ತೆ ನಮ್ಮವರು ಹೆಚ್ಚಾಗಿ ಗೋಲ್ಡ್ ಸ್ಮಿತ್ಸ್, ಹೆಚ್ಚಾಗಿ ನಮ್ಮವರು ಆ ಗೋಲ್ಡ್ ಸ್ಮಿತ್ಸ್ ಅಂದ್ರೆ ಸಾಯಂಕಾಲ ಒಂದು ಅವರಿಗೆ ಏನಾದರೂ ಒಂದು ಕ್ರೀಡೆ ಬೇಕು. ಆ ಕ್ರೀಡೆ ಅಂತೇಳಿ ಹೇಳುವಾಗ ಕ್ರಿಕೆಟ್ ಒಂದು ಕ್ರೀಡೆ. ಸೊ ಅದರಿಂದ ನಮ್ಗೆ ಗೊತ್ತಾಯ್ತು ಕಿ ನಮ್ಮ ಸಮಾಜಕ್ಕೆ ಈ ಕ್ರೀಡೆದ ಬಗ್ಗೆ ಒಂದು ಇಂಟ್ರೆಸ್ಟ್ ಜಾಸ್ತಿ ಇದೆ ಅಂತ ಹೇಳಿ. ಹಾಗೆ ಬೇರೆ ಬೇರೆ ಕ್ರೀಡೆಯಲ್ಲಿ ಇದ್ದಾರೆ. ಈಗ ನಮ್ಮ ಸ್ಕೇಟಿಂಗ್ ಅಂತೇಳಿ ಇರಲಿ, ಇಲ್ಲ ನಿಮ್ಮ ಶಟ್ಲ್ ಅಂತೇಳಿ ಇರಲಿ, ಸ್ವಿಮ್ಮಿಂಗ್ ಇರಲಿ, ಇಲ್ಲ ಬೇರೆ ನಿಮ್ಮ ವಾಲಿಬಾಲ್ ಎಲ್ಲ ಇರಲಿ. ಬಟ್ ಆದರೆ ಕ್ರಿಕೆಟಲ್ಲಿ ಜನರು ಜಾಸ್ತಿ ಇದ್ದಾರೆ.
ಓಕೆ. ಸೊ ನಮ್ಮ ಈಗ ನೆಕ್ಸ್ಟ್ ಇನಿಷಿಯೇಟಿವ್ ಕಬಡ್ಡಿ ಆಗಲಿ ಇಲ್ಲಾಂದ್ರೆ ನಿಮ್ಮ ಶಟ್ಲ್ ಆಗಲಿ ನಮ್ದು ನೆಕ್ಸ್ಟ್ ಈಗ ನಾವು ಮಾಡುವಂಥದ್ದು ಪ್ಲಾನ್ಸ್ ಕೂಡ ನಮ್ಮಲ್ಲಿ ಇದೆ. ಓಕೆ ಓಕೆ. ಎಕ್ಸ್ಪೆಕ್ಟ್ ಮಾಡಿದ್ರೆ ಇಷ್ಟು ಜನ ಬರ್ತಾರೆ ಅನ್ನುವಂಥದ್ದು ಇತ್ತು? ನಾವು ಎಕ್ಸ್ಪೆಕ್ಟ್ ಮಾಡಲೇ ಇತ್ತು. ನಾವೇನು ಮಾಡಿದ್ದೆವು, ಈಗ ನಮಗೆ ಅಕೊಮೊಡೇಷನ್ ಬೇಕಿತ್ತು. ಸೊ ಅಕೊಮೊಡೇಷನ್ ಕೂಡ ನಾವು ಪ್ರೊವೈಡ್ ಮಾಡಿದ್ದೇವೆ 3 ಹಾಲ್ನಲ್ಲಿ. ಎಲ್ಲರಿಗೆ ನಾವು ಡಿವೈಡ್ ಮಾಡಿ ಹಾಕಿದ್ದೇವೆ. 7 ಟೀಮ್ಸ್, 5 ಟೀಮ್ಸ್, 12 ಟೀಮ್ಸ್ ಅನ್ನು ಮಾಡಿ ಎಲ್ಲವನ್ನು ಮಾಡಿ ಹಾಕಿದ್ದೇವೆ. ಅದ್ರ ಮೇಲೆ ನಮಗೆ ಬಂತು ಕಿ ಬಂದವರಿಗೆ ಈಗ ನಾರ್ಮಲಿ ಇಲ್ಲಿ ಏನಿರ್ತದೆ, ಟೂರ್ನಮೆಂಟ್ ಆಗುವಾಗ ಮೇ ಬಿ ಒಂದು ಡ್ರಿಂಕ್ ಇಲ್ಲದ್ರೆ ಒಂದು ಕಾಫಿಯನ್ನು ಕೊಡ್ತಾರೆ. ಬಟ್ ವಿ ಆರ್ ಆಲ್ ಪ್ರೊವೈಡಿಂಗ್ ಅವ್ರದ್ದು ಇಡೀ ದಿನದ್ದು ಅಂದ್ರೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್, ಲಂಚ್ ಎಲ್ಲ ಸೇರಿಕೊಂಡು ನಾವು ಕೊಡ್ತಾ ಇದ್ದೇವೆ. ಹೋಗುವ ತನಕ ನಾವು ಅವರಿಗೆ ಮತ್ತೆ ಬಂದವರಿಗೆ ಎಲ್ಲರಿಗೆ ಪಾರ್ಟಿಸಿಪೇಟ್ ಮಾಡಿದವರಿಗೆ ನಾವು ಒಂದು ಮೆಡಲ್ ಕೊಡ್ತಾ ಇದ್ದೇವೆ. ಪಾರ್ಟಿಸಿಪೇಟಿಂಗ್ ಮೆಡಲ್ ಅಂತ ಹೇಳಿ ಮಾಡಿದ್ದೇವೆ. ಆಸ್ ವೆಲ್ ಆಸ್ ಒಂದು ಕ್ಯಾಪ್. ದಿಸ್ ವಿಲ್ ಬಿ ಅ ಸೊವಿನಿಯರ್ ಫಾರ್ ದೆಮ್ ಫಾರ್ ರಿಮೆಂಬರಿಂಗ್ ದಟ್ I have played in this particular 2025 ಟೂರ್ನಮೆಂಟ್ ಅಲ್ಲಿ ಆಡಿದ್ದೇನೆ ಅಂತೇಳಿ ಒಂದು ಇಟ್ ಇಸ್ ಅನ್ ಒಂದು ಅವರಿಗೆ ಒಂದು ಸೋವಿನಿಯರ್ ಇದು. ಎಸ್ 100% ನಿಜ. ಯಾಕಂದ್ರೆ ಅಂದ್ರೆ ನಾವು ಏನಾಗಿದ್ದೇವೆ, ನಾವು ಇಷ್ಟು ವರ್ಷದಲ್ಲಿ ನಾವೆಲ್ಲರಿಗೆ ಸ್ಪಾನ್ಸರ್ ಮಾಡ್ತಿದ್ದೆವು, ಎಲ್ಲರಿಗೆ ಕೊಡ್ತಿದ್ದೆವು. ಆವಾಗ ಇದೆಲ್ಲವನ್ನು ನಾವು ಮನಸ್ಸಲ್ಲಿ ಇಟ್ಟುಕೊಂಡು ಇದಕ್ಕೆ ಒಂದು ನಮ್ಮ ಸಮಾಜಕ್ಕೆ ಏನಾದರೂ ನಾವು ಕೊಡುವ ಅಂತ ಹೇಳಿ ನಾವೊಂದು ನಮ್ಮ ಚಿಂತನೆಗಳೇನಿದೆ, ನಾವು ಇಷ್ಟ ತನಕ ಏನು ಫೇಸ್ ಮಾಡಿದ್ದೇವೆ ಅದೆಲ್ಲವನ್ನು ಇದರಲ್ಲಿ ನಾವು ಹಾಕ್ಲಿಕ್ಕೆ ಪ್ರಯತ್ನ ಮಾಡಿದ್ದೇವೆ. ಅದೆಲ್ಲವೂ ಕೂಡ ಎಕ್ಸ್ಪೀರಿಯನ್ಸ್ ಕಾರ್ಯರೂಪಕ್ಕೆ ಬರುತ್ತೆ. ಈಗ ನಾವು ಯಾರಿಗೆ ಕರೀತಾರೆ, ನಾವು ಗೆಸ್ಟ್ ಆಗಿ ಹೋಗ್ತೇವೆ, ಗೆಸ್ಟ್ ಆಗಿ ಹೋಗುವ ನಾವು ವಾಚ್ ಮಾಡ್ತೇವೆ. ಇದೆಲ್ಲವನ್ನು ಮನಸ್ಸಲ್ಲಿ ಇಟ್ಕೊಂಡು ಇದನ್ನು ನಾವು ನಮ್ಮ ಸಮಾಜಕ್ಕೆ ಒಂದು ಕೊಡುವ, ನಮ್ಮ ಸಮಾಜದ ಒಂದು ಹೆಸರು ಒಂದು ಬೆಳಿಲಿ ಅಂತ ಹೇಳಿ ನಾವೊಂದು ಇದೆ. ನಮ್ಗೆ ಇಲ್ಲ ಅಂತ ಹೇಳೋದಿಲ್ಲ, ನಮ್ಮ ಸಮಾಜಕ್ಕೆ ಒಳ್ಳೆ ಹೆಸರಿದೆ. ಬಟ್ ಆದ್ರೂ ಕೂಡ ಇನ್ನು ಜಾಸ್ತಿ ಆಗ್ಬೇಕಂತ ನಮ್ಮ ಒಂದು ಮನಸ್ಸಿದೆ. ಎಲ್ಲರೂ ಕೂಡ ಒಟ್ಟಾಗಬೇಕು, ಅದೊಂದು ಆಗ್ಬೇಕಂತ. ಸೊ ದಟ್ಸ್ ವೈ ಹಾಗಿದೆ ಒಳ್ಳೆಯ ಯೋಚನೆ, ಆಲೋಚನೆ ಕೂಡ ಹೌದು. ಸೊ ಹಾಗಿದ್ದಾಗ 3 ದಿನಗಳು ನಾನು ಬಹುಶಃ ಒಂದು ಇಂತಹ ಟೂರ್ನಮೆಂಟ್ಗಳ ನಡೆದಾಗ ಒಂದು ದಿನಗಳು ಅಥವಾ ಮ್ಯಾಕ್ಸ್ ಒಂದು 2 ದಿನಗಳು ಏನೋ ಕಷ್ಟ, 3 ದಿನಗಳ ಕಾಲ ಮ್ಯಾನೇಜ್ ಮಾಡ್ಲಿಕ್ಕೆ ಅನ್ನೋದು. ಸೊ ಹೌ ಅನ್ನೋದು 3 ದಿನಗಳ ಸ್ಟ್ರೆಸ್ ಅಲ್ವಾ? ಸೊ ಆ ರೀತಿ ಎಲ್ಲ ಬರುತ್ತೆ. ಸೊ ಏನ್ ಹೇಳ್ತೀರಾ ಸರ್? ಇಲ್ಲ, ಸ್ಟ್ರೆಸ್ ನಾವೀಗ ನಮ್ಮ ಕಮಿಟಿ ಅದೇ ಹೇಳಿದಲ್ಲ 12-13 ಮೆಂಬರ್ಸ್ ಕಮಿಟಿ ಇದ್ದೇವೆ. ಸೊ ನಾವು ಬೈಫರ್ಕೇಟ್ ಮಾಡಿ ನಾವು ಸೆಟ್ ಮಾಡಿದ್ದೇವೆ ಎಲ್ಲರಿಗೆ ಅವ್ರದವ್ರ ಜವಾಬ್ದಾರಿ. ಈಗ ನನಗೊಂದು ಪರ್ಸನಲ್ ಜವಾಬ್ದಾರಿ ಇದೆ, ನನ್ನ ಅಣ್ಣನಿಗಿದೆ, ಗುರುರಾಜ್. ವಿ ಹ್ಯಾವ್ ಟೇಕನ್ ದ ರೆಸ್ಪಾನ್ಸಿಬಿಲಿಟಿ. ಗ್ರೌಂಡ್ ಅಲ್ಲಿ ಕೂಡ ಈಗ ನೆಕ್ಸ್ಟ್ 3 ದಿನ ಕಾಲದಲ್ಲಿ ಏನೆಲ್ಲ ಅವಶ್ಯಕತೆ ಉಂಟು ಅದಕ್ಕೆ ಕೂಡ ನಾವು ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದೇವೆ. ಸೊ ವಿ ಹ್ಯಾವ್ ಲೈಕ್ ಇದು 2 ತಿಂಗಳಾಯ್ತು ಸಾಧಾರಣ ಸ್ಟಾರ್ಟ್ ಮಾಡಿ, ಒಂದು 2 months ಆಯ್ತು ಕಾರ್ಯರೂಪ ಪ್ಲಾನಿಂಗ್. ಸೊ ಇಟ್ ಹಸ್ ಕಮ್ 2 months ahead we are there. ಸೊ ಏನೆಲ್ಲ ನಮ್ದು ಶಾರ್ಟ್ ಫಾಲ್ಸ್ ಇದೆ ಬೇರೆ ಟೂರ್ನಮೆಂಟ್ಸ್ ಅಲ್ಲಿ ನೋಡಿ ಎಲ್ಲೆಲ್ಲ ಶಾರ್ಟ್ ಫಾಲ್ ವಿ ಆರ್ ಟ್ರೈ ಟು ಕವರ್. ಮತ್ತೆ ಇನ್ನು ಆ ದಿನಕ್ಕೆ ವಿ ಹ್ಯಾವ್ ಕೆಪ್ಟ್ ಅವರ್ ಮೈಂಡ್ ಕಾಮ್. ಸೊ 100% ನಮ್ಗೆ ಗೊತ್ತಿದೆ ಅದು ಹ್ಯಾಂಡಲ್ ಮಾಡ್ಲಿಕ್ಕೆ ಆಗತ್ತೆ ಅಂತ ಹೇಳಿ. ಸೊ ವಿ ಆರ್ ನಾಟ್ ಸ್ಟ್ರೆಸ್ಡ್ ಔಟ್, ವಿ ಆರ್ ಎಕ್ಸೈಟೆಡ್ ಟು ಸಿ ದಟ್ ದ ಇವೆಂಟ್ ಗೋಸ್ ಸಕ್ಸಸ್ಫುಲಿ ಸರ್. ಕರೆಕ್ಟ್ ಸರ್, ನಿಜ. 3 ದಿನಗಳಂತ ಹೇಳಿ ತಾವು ಆಲ್ರೆಡಿ ಡಿಸೈಡೆಡ್ ಅದು 3 ದಿನ ಮಾಡ್ಬೇಕಂತ ಹೇಳಿ? ಇಲ್ಲ, ಡಿಸೈಡ್ 2 ದಿನ ಅಂತ ಹೇಳಿ ನಾನು ಆಕ್ಚುಲಿ 8 ಫಸ್ಟ್ ಇದ್ದದ್ದು 8 ಟೀಮ್ ಮಾತ್ರ, 22 ಟೀಮ್ಸ್ ಡಿಸ್ಕಷನ್ ಆಯ್ತು. 10 ಓವರ್, 4 hours, 6 hours ಬೇರೆ ಬೇರೆ ರೀತಿ ಡಿಸ್ಕಷನ್ ಆಯ್ತು ಕಮಿಟಿ ಮೆಂಬರ್ಸ್ ಎಲ್ಲ. ದೆನ್ ಫೈನಲಿ ವಿ ಕೇಮ್ ಟು ಕನ್ಕ್ಲೂಷನ್ 6 ಓವರ್ ಇದ್ದು ನಮ್ದು ಲೀಗ್ ಮ್ಯಾಚಸ್, 8 ಓವರ್ ಇದ್ದು ನಮ್ದು ನಾಕ್ಔಟ್ ಮ್ಯಾಚಸ್ ಇಡುವ ಅಂತ ಹೇಳಿ ಪ್ಲಾನ್ ಮಾಡಿ. ಇಟ್ ಈಸ್ ಆಲ್ಮೋಸ್ಟ್ 27 ಮ್ಯಾಚಸ್, 27 hours ಬರುತ್ತೆ. ಸೊ ಫಸ್ಟ್ ಡೇ 10 hours, ಸೆಕೆಂಡ್ ಡೇ 12 hours, ಥರ್ಡ್ ಡೇ 7 hours. ಒಂದು ಮ್ಯಾಚಿಗೆ 1 hour ಲೆಕ್ಕದಲ್ಲಿ ನಾವು ಆಲೋಚನೆ ಮಾಡಿದ್ದೇವೆ. ಸೊ ಇಟ್ ಇಸ್ ಆಲ್ ಪ್ಲಾನ್ಡ್. ಈಗ ಎಕ್ಸಿಕ್ಯೂಷನ್ ಅಲ್ಲಿ ನೋಡ್ಬೇಕು ಸರ್ ಈಗ ಹೇಗಂತ ಹೇಳಿ. ಅದು ಫಸ್ಟ್ ಟೈಮ್ ಅಲ್ಲ, ಸೊ ಅದ್ರಲ್ಲಿ ಇರ್ತದೆ ಡಿಫ್ರೆನ್ಸಸ್ ಬರ್ಬೋದು, ಬಟ್ ವಿ ವಿಲ್ ಸೆಟ್ ಇಟ್ ರೈಟ್ ಇನ್ ದ ನೆಕ್ಸ್ಟ್ ಸೀಸನ್ ಅಲ್ವಾ, ವಾಟ್ ಎವರ್ ಡಿಫರೆನ್ಸಸ್ ಅದೇ. ಈ ಸಲ ಮಾಡಿದ್ದು ಪ್ರಯತ್ನಗಳು ಸರಿಯಾ ಇಲ್ಲ ಇನ್ನೂ ಮಾಡಬೇಕಾ, ಕರೆಕ್ಟ್ ಇಲ್ಲ ಬರೋ ಇದರಲ್ಲಿ ಇನ್ನು ನಾವು ಕಟ್ ಡೌನ್ ಮಾಡಬೇಕಾ ಅಂತೇಳಿ ಎಲ್ಲವನ್ನು ನಾವು ಇದರಲ್ಲಿ ಕಲಿಯಲಿಕ್ಕಿದೆ ಈಗ. ಕರೆಕ್ಟ್. ಎಸ್ ಸರ್. ಈಗ ಜರ್ಸಿ ಲಾಂಚ್ ಮಾಡಿರುವಂತದ್ದು ಸರ್ ಶಿವಮೊಗ್ಗದಲ್ಲಿ ಜರ್ಸಿ ಲಾಂಚ್ ಆಗಿದೆ. ಸೊ ತದನಂತರ ಆದ್ರೆ ಈಗ ಇರುವಂತದ್ದು 12 ಟೀಮ್ಗಳು ಎಷ್ಟಿದೆ ಸರ್ ಟೋಟಲ್? 22 12 ಡಿಸ್ಟ್ರಿಕ್ಟ್ ಇಂದ ಬರುವಂತದ್ದು. ಅಂದ್ರೆ ಒಂದು ಡಿಸ್ಟ್ರಿಕ್ಟ್ ಇಂದ 2 ಟೀಮ್ಗಳಿಗೆ ಅವಕಾಶ ಇದೆ. ಹಾಗಾದ್ರೆ ಬೆಂಗಳೂರಿಂದ 6 ಟೀಮ್ಗಳು ಬರ್ತಾರೆ. 6 ಟೀಮ್ ಬರ್ತಾ ಇದೆ. ಓಕೆ. ಇನ್ನೂ ಜಾಸ್ತಿ ಇದ್ರು, ಬಟ್ ನಾವು ಬೇಡ ಸರ್ 6 ಅಂತ ರಿಸ್ಟ್ರಿಕ್ಟ್ ಮಾಡಿದ್ದೇವೆ. ಯಾಕಂದ್ರೆ ಓಕೆ ಅಂದ್ರೆ ಅಷ್ಟು ಇಂಟ್ರೆಸ್ಟ್ ಇದೆ. ಓಹೋ ನೈಸ್. ದಟ್ ಬೆಂಗಳೂರಲ್ಲಿ ನಮ್ಮ ಕಮ್ಯುನಿಟಿ ಒಂದು 16 ಟೀಮ್ಸ್ ಇದೆ. ಅವರ ಏರಿಯಾದಲ್ಲಿ ಏನ್ ಖುಷಿ ಗೊತ್ತಾ ಸರ್, ಅಂದ್ರೆ ಯಾವತ್ತೂ ಕೂಡ ಬಿಸಿ ಲೈಫ್ ಅಲ್ಲಿ ಬಿಸ್ನೆಸ್ ಅನ್ನುವಂತ ವಿಚಾರಗಳಲ್ಲಿ ಇದ್ದಾಗ ಇಂತಹ ಒಂದು ಕಾರ್ಯಕ್ರಮಗಳು ಮಾಡಿದಾಗ ಅಥವಾ ಇಂಥೊಂದು ಕ್ರಿಕೆಟ್ ಟೂರ್ನಮೆಂಟ್ ಅಥವಾ ಇಂಥೊಂದು ಗೇಮ್ ಟೂರ್ನಮೆಂಟ್ ಮಾಡಿದಾಗ ಎಲ್ಲರೂ ಕೂಡ ಉತ್ಸಾಹದಿಂದ ಬರ್ತಾರೆ. ಅದು ದೊಡ್ಡ ಅಸೆಟ್ ನಮ್ಗಳಿಗೆ. ಏನ್ ಹೇಳ್ತೀರಿ, ಹೌದಲ್ವಾ? ಎಸ್. ಯಾಕಂದ್ರೆ ಅವರು ನಾನು ಹೇಳಿದ ಹಾಗೆ ಎಂಕ್ವೈರೀಸ್ ಸಿನ್ಸ್ ಅಪ್ ಟು ಜರ್ಸಿ ಲಾಂಚ್ ಅದೊಂದು ಬೇರೆ ಎಂಕ್ವೈರಿ, ಜರ್ಸಿ ಲಾಂಚ್ ನಂತರ ಒಂದು ಬೇರೆ ಎಂಕ್ವೈರಿ, ಅಂಡ್
ನಾವು ಎಲ್ರಿಗೂ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನಿದೆ ಎಲ್ರಿಗೂ ಒಂದು PDF ಫೈಲ್, ಎಲ್ರಿಗೂ ಒಂದು ಕಾಪೀಸ್ ಎಲ್ಲ ಕೊಟ್ಟಿದ್ದೇವೆ. ಸೊ ಆಲ್ಮೋಸ್ಟ್ ಅವ್ರದ್ದು ಡೌಟ್ಸ್ ಗಳು ಏನಿತ್ತು ಎಲ್ಲೋ ಕ್ಲಾರಿಟಿ ಇದೆ. ಸೊ ಪ್ರತಿಯೊಬ್ಬರಿಗೂ ಅದು ಕಂಪ್ಲೀಟ್ ನಮ್ದು ಇಂಡಿಯನ್ ಸ್ಟ್ಯಾಂಡರ್ಡ್ ಕ್ರಿಕೆಟ್ ತರ ಏನೆಲ್ಲ ರೂಲ್ಸ್ ರೆಗ್ಯುಲೇಷನ್ಸ್ ಇದೆ ಅದೆಲ್ಲ ನಾವು ಮೇಂಟೈನ್ ಮಾಡ್ತಿದ್ದೇವೆ. ಸೊ ಒಂದು ಒಳ್ಳೆ ಅಫಿಷಿಯಲ್ ಟೀಮ್ ಇದೆ ಇದನ್ನ ಲೀಡ್ ಮಾಡ್ಲಿಕ್ಕೆ, ಅಂಡ್ ಒಳ್ಳೆ ಆರ್ಗನೈಸರ್ಸ್ ಇದ್ದಾರೆ ನಮಗೆ. ಸೊ ವಿ ಆರ್ ಆಲ್ ಲೈಕ್ ಮನಸ್ಥಿತಿ, ಎಲ್ಲರೂ ಒಂದು ಡಿಸಿಷನ್ ಅಂತ ಎಸ್ ದಟ್ ಇಸ್ ಫೈನಲ್ ಅಂತ ಹೇಳಿ. ಸೊ ಆ ರೀತಿಯ ಒಂದು ಇದರಲ್ಲಿ ನಡೀತಾ ಇದೆ. ಅಂಡ್ ಮೋರ್ ಓವರ್ ಪ್ರಶಂಸೆ ಹೇಳಿದಾಗೆ ನಾವು ಬೇರೆ ಕಡೆ ಕೇಳಿದ್ದೇವೆ ಸ್ಪೋರ್ಟ್ಸ್ ಮೆನ್ ಗಳಿಗೆ ಹೇಗೆ ಫೆಸಿಲಿಟೀಸ್ ಅಂತ ಹೇಳಿ. ಸೊ ಅವ್ರು ಹೇಳುವಂತದ್ದು ಇಲ್ಲ, ಕೆಲವು ಕಡೆಗಳಲ್ಲಿ ಸ್ಟೇ ಕೊಡ್ತಾರೆ, ಕೆಲವು ಕಡೆ ಫುಡ್ ಕೊಡ್ತಾರೆ ಅಷ್ಟೇ, ನಾವೇ ಹೋಗಿ ಬರ್ತೇವೆ. ಸ್ಟೇ ನಾವು ಲಾಡ್ಜ್ ಅಲ್ಲಿ ನಿಲ್ಬೇಕಾಗ್ತದೆ, ಆಮೇಲೆ ಫುಡ್ ನಾವು ಕೆಲವು ನೋಡ್ಕೊಳ್ಬೇಕಾಗ್ತದೆ ಅಂತ ಹೇಳಿ. ಬಟ್ ಫಾರ್ ದ ಫಸ್ಟ್ ಟೈಮ್ ನಾವು ಇದು ಇಷ್ಟು ನೀವು ಕೊಡ್ತಾ ಇದ್ದೀರಿಲ್ಲ ಅಂತೇಳಿ ಸಂತೋಷ ವ್ಯಕ್ತಪಡಿಸಿದ್ದು ಇದೆ ಅಲ್ವಾ. ಎಸ್, ನಮ್ಗೆ ತುಂಬಾ ಖುಷಿ ಆಯ್ತು ಅದನ್ನ ಕೇಳಿ. ಯಾಕಂದ್ರೆ ನಾವು ಬರ್ತಿರ್ಬೇಕಾದ್ರೆ ರೂಮ್ಸ್ ಫೆಸಿಲಿಟಿ ಕೊಡ್ತಿದ್ದೀವಿ, ಫುಡ್ ಕೊಡ್ತಿದ್ದೀವಿ ನೀವು. ಅಂಡ್ ಮೋರ್ ಓವರ್ ಸರ್, ಫಸ್ಟ್ ಡೇ 12th ಡೇ ಯಾವ್ದೋ ಟೀಮ್ ಡಿಫೀಟ್ ಆದ್ರೂ ಕೂಡ ಹಿ ಕ್ಯಾನ್ ಸ್ಟೇ ಟಿಲ್ 13-14 ಆಲ್ಸೋ. ಅವರಿಗೆ ಕೂಡ ಅವಕಾಶಗಳಿವೆ, ಅವಕಾಶ ಇದೆ. ಅವರ ವ್ಯಾಲಿಡಿಟಿ ಫಂಕ್ಷನ್ ಮುಗಿಯವರೆಗೂ ಅವರ ಫುಡ್ ಸ್ಟೇ ಎಲ್ಲವೂ ನಾವು ಬೇರ್ ಮಾಡ್ತಿದ್ದೇವೆ. ದಟ್ ಇಸ್ ಸ್ಪೆಷಾಲಿಟಿ. ಅವ್ನು ಡಿಫೀಟ್ ಆಯ್ತು ಇಲ್ಲ, ಈಸ್ ಗೋಯಿಂಗ್ ಬ್ಯಾಕ್, ನೋ, ಇಫ್ ಯು ಆರ್ ಸ್ಟೇಯಿಂಗ್ ಬ್ಯಾಕ್ ವಿ ಆರ್ ಪ್ರೊವೈಡಿಂಗ್ ಎವ್ರಿಥಿಂಗ್ ಟು ಯು. ಅವ್ನು ಫೈನಲ್ ನೋಡಿ ಮುಗಿಸಿ ಹೋಗೋ ತನಕ ಸ್ಟೇ ಫೆಸಿಲಿಟಿ ಏನಿದೆ, ಫುಡ್ ಫೆಸಿಲಿಟಿ ಇದೆ, ಎವ್ರಿಥಿಂಗ್ ವಿಲ್ ಬಿ ಗಿವನ್ ಟು ದಿ ಹೋಲ್ ಟೀಮ್ ಅಲ್ವಾ. ಕರೆಕ್ಟ್. ಅಂದ್ರೆ ಇದನ್ನ ಕಾಂಪಿಟೇಷನ್ ಸ್ಪರ್ಧೆಯ ರೀತಿ ನೋಡದೆ ಎಲ್ಲರೂ ಕೂಡ ಒಟ್ಟಾಗಿರ್ಬೇಕು, ಒಟ್ಟು ಸೇರ್ಬೇಕು ಅನ್ನೋದು, ಅಂದ್ರೆ ಒಂದು ಸಂಘಟನಾತ್ಮಕವಾಗಿರುವಂತಹ ಶಕ್ತಿ ಬೆಳಬೇಕು ಅನ್ನೋ ನಿಟ್ಟಿನಲ್ಲಿ ನಿಜವಾಗ್ಲೂ ಕೂಡ ಹೌದು. ಯಾಕಂದ್ರೆ ನಮ್ಮ ಸಮಾಜಕ್ಕೆ ಬಹಳಷ್ಟು ಕೊಡುಗೆಯನ್ನು ಕೊಡ್ತಾ ಇರುವಂತಹ ಒಂದು ಸಮಾಜ, ಬಹಳಷ್ಟು ಕಾರ್ಯಕ್ರಮಗಳಿಗೆ ಪ್ರಾಯೋಜಕತ್ವವನ್ನು ವಹಿಸ್ತಾ ಇರುವಂತಹ ಸಮಾಜ, ಬಹಳಷ್ಟು ನಮ್ಮ ಸಮಾಜಕ್ಕೆ ಕೊಡುಗೆಗಳನ್ನು ಕೊಡ್ತಾ ಇರುವಂತಹ ಈ ಒಂದು ಸಮಾಜ ಈಗ ಒಟ್ಟು ಸೇರಿಕೊಂಡು ಒಂದು ಕಾರ್ಯಕ್ರಮವನ್ನು ಮಾಡುತ್ತೆ ಅಂತ ಬಂದಾಗ ನಿಜವಾಗ್ಲೂ ಕೂಡ ಇದು ಒಳ್ಳೆದಾಗಬೇಕು, ಜೊತೆಗೆ ಒಳ್ಳೆಯ ರೀತಿಯಲ್ಲಿ ಸಕ್ಸಸ್ ಅನ್ನ ಕಾಣಲೇಬೇಕಾಗುತ್ತೆ. ಜೊತೆಗೆ ಬಹಳಷ್ಟು ಕಡೆಗಳಲ್ಲಿ ಕಾರ್ಯಕ್ರಮ ನೋಡಿದ್ದೀವಿ, ಅಲ್ಲಿ ಪ್ರಮುಖ ಸ್ಥಾನಮಾನದಲ್ಲಿ ಇರುತ್ತೆ ಈ ಒಂದು ಸಮಾಜ. ಇವೆಲ್ಲದರ ಜೊತೆಗೆ ಬಹಳಷ್ಟು ಬಿಸಿ ಶೆಡ್ಯೂಲ್ ಅಲ್ಲಿ ಇವುಗಳು ಒಟ್ಟಾಗ್ತಾ ಇದ್ದಾರೆ ಅನ್ನೋದು ಅದು ಕೂಡ ಖುಷಿಯ ವಿಚಾರ. ಯಾಕಂದ್ರೆ ಈ ಬಿಸಿ ಲೈಫ್ ಅಲ್ಲಿ ಇದೆಲ್ಲ ಸಾಧ್ಯವ ಅಂತ ಬಂದಾಗ ಎಸ್ ಇದು ಸಾಧ್ಯ ಆಗ್ತಾ ಇದೆ ಎಲ್ಲಿ ಅಂತ ಬಂದಾಗ ಈ ರೀತಿ ಒಂದು ಒಳ್ಳೆಯ ಯುನಿಟಿ ಇರಬೇಕು, ಒಳ್ಳೆಯ ಒಂದು ಎಲ್ಲರೂ ಕೂಡ ಒಟ್ಟಾಗಿರುವಂತಹ ಒಂದು ಯುನಿಟಿ ಎಲ್ಲಿ ಬರುತ್ತೆ ಅಲ್ಲಿ ಈ ರೀತಿಯ ಯುನಿಟಿ ಕಪ್ ಆಗುತ್ತೆ. ಸೊ ಹಾಗಿದ್ದಾಗ ಈ ದೈವಜ್ಞ ಯುನಿಟಿ ಕಪ್ 2025 ಇದರ ಕಾರ್ಯಕ್ರಮಕ್ಕೆ ಗಣ್ಯ ವ್ಯಕ್ತಿಗಳು ಕೂಡ ಬರ್ತಾರೆ. ವಿವಿಧ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀಲಿಕ್ಕಿದೆ, ನಾಟ್ ಓನ್ಲಿ ಕ್ರಿಕೆಟ್. ಸೊ ಹಾಗಿದ್ದಾಗ ಸರ್ ಏನ್ ಹೇಳ್ತೀರಾ ಸರ್? ನೋಡಿ, ನಾವು ವ್ಯಾಲ್ಯೂಟರಿ ಫಂಕ್ಷನಿಗೆ ತುಂಬ ಗೆಸ್ಟ್ಗಳಿಗೆ ಕರೀಲಿಲ್ಲ. ಅದೇನಾಗ್ತದೆ, ಒಂದು ಲೆಕ್ಕಕ್ಕಿಂತ ಜಾಸ್ತಿ ಗೆಸ್ಟ್ ಬಂದ ಕೂಡಲೇ ರಿಪಿಟೇಷನ್ಸ್ ಜಾಸ್ತಿ ಆಗ್ತದೆ. ಸೊ ಯಾರಿಗೆ ಇದರ ಮೇಲೆ ನಮ್ಮ ಎಲ್ಲ ಬ್ರೀಫಿಂಗ್ ಮಾಡಿ ನಾವು ಮಾಡಿದರೆ ಒಂದು 2 to 3 ಗೆಸ್ಟ್ ಸಾಕಾಗ್ತದೆ. ನಮಗೆ ಮುಖ್ಯ ಬೇಕಾದದ್ದು ನಮ್ಮ ಸ್ವಾಮೀಜಿ ಅವ್ರದ್ದೊಂದು ಪ್ರೆಸೆನ್ಸ್. ಸೋದೆ ಸ್ವಾಮೀಜಿ ಅವರು ಬರ್ತಾರೆ, ಅವ್ರದ್ದು ಪ್ರೆಸೆನ್ಸ್ ಇರ್ತದೆ, ಅವರು ಬಹುಮಾನ ವಿತರಣೆ ಅವ್ರು ಮಾಡ್ತಾರೆ. ಹಾಗೆ ನಾವು ಈ ಕಾರ್ಯಕ್ರಮದಲ್ಲಿ ಒಂದು 3 ಜನ ಅಥ್ಲೆಟ್ಸ್ ನಮ್ಮ ಕಮ್ಯುನಿಟಿಯಿಂದ ಬೇರೆ ಬೇರೆ ಫೀಲ್ಡ್ಸ್ ಅಲ್ಲಿ ಅಚೀವ್ ಮಾಡಿದವರಿಗೆ ನಾವೊಂದು ಫೆಲಿಸಿಟೇಷನ್ ಮಾಡ್ತಾ ಇದ್ದೇವೆ. ಆಸ್ ವೆಲ್ ಸ್ವಲ್ಪ ಪ್ರೈಸ್ ಮನಿಯು ನಾವು ಕೊಡ್ತಾ ಇದ್ದೇವೆ. ಎಲ್ಲರಿಗೆ ನಾವು 25,000 ರೂಪೀಸ್ ಪ್ರೈಸ್ ಮನಿ ಎಲ್ಲರಿಗೆ 3 ಜನ ಅಥ್ಲೆಟ್ಸಿಗೆ ಕೊಡ್ತಾ ಇದ್ದೇವೆ. ಅದ್ರ ಹಾಗೇನೆ ಮತ್ತೆ ನಾವು ನಮ್ಮ ಕಮ್ಯುನಿಟಿಯಲ್ಲಿ ಈಗ ಸ್ಪೋರ್ಟ್ಸಿಗೆ, ಎಜುಕೇಷನಿಗೆ ಮತ್ತೆ ಮೆಡಿಕಲಿಗೆ, ಹೆಲ್ತಿಗೆ ಇದಕ್ಕೆ ಸಂಬಂಧಪಟ್ಟು ಕೂಡ ನಾವು 25,000 ಈಚ್ ಅಮೌಂಟ್ ಅನ್ನು ನಾವು ಕೊಡ್ತಾ ಇದ್ದೇವೆ ಬೇರೆ ಬೇರೆ ಇದರಿಂದ. ಸೊ ನಾವೆಲ್ಲರಿಗೆ ಅದೀಗ ಕೆಲವರು ಸ್ಪೋರ್ಟ್ಸ್ ನಲ್ಲಿ ಇದ್ದಾರೆ, ಅವರಿಗೆ ಸ್ವಲ್ಪ ಈಗ ಕ್ರಿಕೆಟ್ ನಲ್ಲಿ ಇದ್ದಾರೆ ಅನ್ಸುವ, ಅವರಿಗೆ ಸ್ವಲ್ಪ ಬ್ಯಾಟ್ ಅವರ ಕಿಟ್ ಪರ್ಚೇಸ್ ಮಾಡ್ಲಿಕ್ಕೆ ಸ್ವಲ್ಪ ಅವರಿಗೆ ಕಷ್ಟ ಆಗ್ತದೆ, ಅವರಿಗೆ ನಾವು ಸ್ವಲ್ಪ ಹೆಲ್ಪ್ ಮಾಡ್ತಿದ್ದೇವೆ. ಇದೆಲ್ಲವನ್ನು ಇನಿಷಿಯೇಟಿವ್ ನಾವು ತಗೊಂಡು ಮುಂದೆ ಹೋಗ್ತಾ ಇದ್ದೇವೆ. ಓಕೆ. ಜೊತೆಗೆ ಸರ್ ಈ ವ್ಯಾಲಿಡಿಟಿ ಫಂಕ್ಷನ್ ಅಲ್ಲಿ ಕೊನೆಯದಾಗಿ ಏನಂತ ಹೇಳಿದ್ರೆ ಬಹಳಷ್ಟು ಗಣ್ಯ ವ್ಯಕ್ತಿಗಳ ಅನ್ನುವಂಥದ್ದು ಇಲ್ಲ, 3 ಗಣ್ಯ ವ್ಯಕ್ತಿಗಳು ಪ್ರಮುಖವಾಗಿದ್ದಾರೆ ಅಲ್ವಾ ಸರ್? ಜೊತೆಗೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಏನಾದ್ರು ನಡೆಯುತ್ತಾ ಹೇಗೆ ಸರ್? ನಾವೇನ್ ಮಾಡಿದ್ದೇವೆ, 5 o'clock ಇಂದ 6:30 ತನಕ ಒಂದು ಸಂಗೀತ ಕಾರ್ಯಕ್ರಮ ಇಟ್ಟಿದ್ದೇವೆ. ಅಂದ್ರೆ ಎಲ್ಲರೂ ಬಂದು ಸೆಟ್ಲ್ ಆಗುವ ತನಕ ಎಲ್ಲ ಒಂದು ಸಂಗೀತ ಕಾರ್ಯಕ್ರಮ ನಡೀತದೆ. 6:00 ನಮ್ಮ ಸ್ವಾಮೀಜಿಯವರು ಬರ್ತಾರೆ. ಸ್ವಾಮೀಜಿಯವರು ಬಂದದ್ದೇ ಈ ನಾವು ನಮ್ಮ ಸಭಾ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡ್ತೇವೆ. ಓಕೆ ಸರ್, ಇದು ಉದ್ಘಾಟನೆ ಹೇಗೆ? ಬೆಳಿಗ್ಗೆ ಫೆಬ್ರವರಿ 12ರಂದು ಉದ್ಘಾಟನೆ. ಹೌದು, ಫೆಬ್ರವರಿ 12ಕ್ಕೆ ನಾವು 10:00ವರೆಗೆ ನಾವು ಉದ್ಘಾಟನೆ ಮಾಡ್ತಿದ್ದೇವೆ. ಇದರಲ್ಲಿ ನಮ್ಮ ತಾಯಿಯವರಾದ ಪದ್ಮಾರ್ ಶೇಟ್ ಅವರು ಉದ್ಘಾಟನೆ ಮಾಡ್ತಾರೆ. ಅದರ ಒಟ್ಟಿಗೆ ಅವ್ರ ಟ್ರಸ್ಟ್ ಪ್ರೆಸಿಡೆಂಟ್ ಅವರು. ಅದರ ನಂತರ ಅದರೊಟ್ಟಿಗೆ ಶಿವಪ್ರಸಾದ್ ಮಂಜುನಾಥ್ ಶೇಟ್ ಅಂತ ಹೇಳಿ ಅವರು ಬ್ಯಾಂಗ್ಳೂರ್ನವರು. ಹಿ ವಾಸ್ ಎ ಫಾರ್ಮರ್ ಕ್ರಿಕೆಟರ್ ಮತ್ತು ಅವರೀಗ ಬೇರೆ ಒಂದು ಸಣ್ಣ ಬಿಸ್ನೆಸ್ ಅನ್ನು ಮಾಡ್ತಾ ಇದ್ದಾರೆ. ಅವರು ಕೂಡ ಬಂದು ಅವ್ರಿಗೆ ಕೂಡ ಒಂದು ಫೆಲಿಸಿಟೇಷನ್ ಇದೆ ನಮಗೆ ಆ ದಿನ. ಸೊ ಹಾಗೆ
12ಗೆ ಬೆಳಿಗ್ಗೆ 10:30 ಒಂದು 11:30 ತನಕ ಸ್ಟೇಜ್ ಪ್ರೋಗ್ರಾಮ್ ಇರ್ತದೆ. ಓಕೆ. ಅದರ ನಂತರ ನಾವು ಕ್ರಿಕೆಟನ್ನು ಚಾಲನೆ ಮಾಡ್ತೇವೆ. 12 ಗಂಟೆಯಿಂದ ಕ್ರಿಕೆಟನ್ನು ಚಾಲನೆ ಮಾಡ್ತೇವೆ. ಅದು ರಾತ್ರಿ 12 ಮಧ್ಯಾಹ್ನ 12ರಿಂದ ರಾತ್ರಿ 11 ತನಕ ಮ್ಯಾಚಸ್ ನಡೀತದೆ. ಓಕೆ ಓಕೆ. ಸೆಕೆಂಡ್ ಡೇ 13ಗೆ ಬೆಳಿಗ್ಗೆ 10 ಗಂಟೆಗೆ ಶುರು ಆಗುತ್ತೆ. ಅದು 10ರಿಂದ ರಾತ್ರಿ 11 ಗಂಟೆವರೆಗೆ ಅಲ್ವಾ ಸರ್? ಹೌದು. ಮತ್ತೆ ಮೂರನೇ ದಿನ ಬೆಳಿಗ್ಗೆ 10 ಗಂಟೆ ಶುರು ಮಾಡಿ ಸಾಯಂಕಾಲ 4ರ ಒಳಗೆ ನಾವು ಮುಗಿಸ್ತೇವೆ ಫೈನಲ್ ಮ್ಯಾಚ್. ಆ ದಿನ ಕ್ವಾರ್ಟರ್ ಫೈನಲ್ಸ್, ಸೆಮಿಫೈನಲ್ಸ್ ಮತ್ತೆ ಫೈನಲ್ಸ್ ಮಾತ್ರ ಇರ್ತದೆ. ಅದು ಟೋಟಲ್ 7 ಮ್ಯಾಚಸ್ ಇರ್ತದೆ. ಸೊ ಈ ರೀತಿಯಾಗಿ ನಾವು ಅದನ್ನು ಎಕ್ಸಿಕ್ಯೂಟ್ ಮಾಡಿದ್ದೇವೆ. ಹೌದು. ಜೊತೆಗೆ ಸಮಾರೋಪ ಸಮಾರಂಭ ಇರುವುದು ಸಂಘನಿಕೇತನದಲ್ಲಿ ನಡೀತಾ ಇರುವಂತ. ಜೊತೆಗೆ ದಿವ್ಯ ಉಪಸ್ಥಿತಿ ಇದೆ ಶ್ರೀ ವಿಶ್ವವಲ್ಲಭ ತೀರ್ಥ ಶ್ರೀಪಾದಂಗಳವರು, ಸೋದೆ ವಾದಿರಾಜ ಮಠ ಉಡುಪಿ, ಜೊತೆಗೆ ದಯಾನಂದ್ ಸರ್ ಅವರು, ಜೊತೆಗೆ ಇವೆಲ್ಲದರ ಜೊತೆಗೆ ಟೀಮ್ಗಳು 22 ಟೀಮ್ಗಳಿದೆ ಸರ್. ಆ ಟೀಮ್ಗಳನ್ನು ಕೂಡ ಯಾವ ಟೀಮ್ಗಳಿದೆ ಅನ್ನುವಂಥದ್ದು ಒಂದು ಹೇಳ್ತೀರಾ ಸರ್? ಹೇಗೆ? ಬೆಂಗಳೂರಿಂದ ಓಕೆ, ಬ್ಯಾಂಗ್ಳೂರ್ ಯುನೈಟೆಡ್, ಓಕೆ, ಆಮೇಲೆ ದೈವಜ್ಞ ವಾರಿಯರ್ಸ್ ಬೆಂಗಳೂರು, NGF ಕ್ರಿಕೆಟರ್ಸ್ ಬೆಂಗಳೂರು, ಓಕೆ, ಆಮೇಲೆ ಬ್ಯಾಂಗ್ಳೂರ್ 11, ಓಕೆ, ದೈವಜ್ಞ ಡಿವೈನ್ ಬೆಂಗಳೂರು ಟೀಮ್, ಆಮೇಲೆ ಬನಶಂಕರಿ ಗ್ಲೇಡಿಯೇಟರ್ಸ್ ಬೆಂಗಳೂರು, ದುರ್ಗಾಂಬ ಕ್ರಿಕೆಟರ್ಸ್ ದಾವಣಗೆರೆ, ಓಕೆ, ಫ್ರೆಂಡ್ಸ್ ದೈವಜ್ಞ ದಾವಣಗೆರೆ, ಶ್ರೀರಾಮ್ ಕ್ರಿಕೆಟರ್ಸ್ ದಾವಣಗೆರೆ, ಮತ್ತೆ ಮಂಗಳೂರಿನಿಂದ 2 ತಂಡ ಇದೆ, ದೈವಜ್ಞ ವಾರಿಯರ್ಸ್ ಮಂಗಳೂರು, ಆಮೇಲೆ ಮ್ಯಾಂಗ್ಳೂರ್ ಡೈಮಂಡ್ ಕ್ರಿಕೆಟರ್ಸ್ ಅಂತ ಹೇಳಿ, ಆಮೇಲೆ ಶಿವಮೊಗ್ಗದಿಂದ 2, ಶಿವಮೊಗ್ಗ ಸ್ಟಾರ್ 11, ಆಮೇಲೆ ಪ್ರಕೃತಿ ಶಿವಮೊಗ್ಗ, ಅನ್ನಪೂರ್ಣೇಶ್ವರಿ ಬೆಳಗಾಂ 11, ಇದು ನಮ್ಮ ಬೆಳಗಾವಿ ತಂಡ, ಆಮೇಲೆ ಹುಬ್ಳಿ 11, ಆಮೇಲೆ ದೈವಜ್ಞ ದೀಪ ಸಾಗರ, ರಾಯಲ್ ರಜತಾದ್ರಿ ಕೊಡಗು, ಆಮೇಲೆ ಶ್ರೀ ಮಾರಿಕಾಂಬಾ ವಾರಿಯರ್ಸ್ ಸಿರ್ಸಿಯಿಂದ ಒಂದು ತಂಡ ಇದೆ, ದೈವಜ್ಞ ವಾರಿಯರ್ಸ್ ಉಡುಪಿ ಕುಂದಾಪುರ, ಇವರು ಸೇರಿ ಒಂದು ತಂಡ ಮಾಡಿದ್ದಾರೆ, ಆಮೇಲೆ ದೈವಜ್ಞ ವಾಹಿನಿ ಹೊನ್ನಾವರ, ಸಿದ್ಧಿವಿನಾಯಕ ಕ್ರಿಕೆಟರ್ಸ್ ಭಟ್ಕಲ್, ಆಮೇಲೆ ದೈವಜ್ಞ ಡ್ರ್ಯಾಗನ್ಸ್ ಉತ್ತರ ಕನ್ನಡ ಕುಮಟಾ. ಇಷ್ಟು ತಂಡಗಳು. ಕೆಲವು ತಂಡಗಳು 12 ತಾರೀಕು ಬರ್ತಾ ಇದೆ, ಕೆಲವು ತಂಡಗಳು 13 ತಾರೀಕಿಗೆ ಬರ್ತಾ ಇದೆ. ಅವರ ಅರೈವಲ್ ಮೇಲೆ ನಾವು ಡಿಪೆಂಡ್ ಆಗಿ ಶೆಡ್ಯೂಲ್ ಅನ್ನ ಮಾಡಿ ಅವರಿಗೆ 2 ದಿನ ನಾವು ಕ್ರಿಕೆಟ್ ಪಂದ್ಯಾಟನ ಮಾಡಿದ್ದೇವೆ. ಅದಕ್ಕೆ ಒಂದು 8 ಪೂಲ್ಸ್ ಗಳನ್ನ ಮಾಡಿ ಆಯಾ ಪೂಲ್ಸ್ ಗಳಿಗೆ ಅವರಿಗೆ ಡಿವೈಡ್ ಮಾಡಿ ಅವರ ಫಸ್ಟ್ ಟೈಮ್, ಯಾಕಂದ್ರೆ ಬೇರೆ ನೀವು ಕ್ರಿಕೆಟ್ ಪಂದ್ಯದಲ್ಲಿ ಸ್ಟ್ರಿಕ್ಟ್ ರೂಲ್ಸ್ ಇರ್ತದೆ, ಇಷ್ಟು ತಾರೀಕು ನಾವು ಮಾಡಿದ್ದೇವೆ ನೀವು ಬರಲೇಬೇಕು ಅಂತ. ಬಟ್ ನಾವು ಅವರೊಟ್ಟಿಗೆ ಕೇಳಿ ಅವರ ಒಂದು ಪರಿಸ್ಥಿತಿಗೆ ಅನುಗುಣ ಯಾವಾಗ ಬರ್ತಿದ್ದೇವೆ ನೀವು 12th ಎಲ್ಲ ಸರ್ ಆಗುದಿಲ್ಲ ನಮ್ಗೆ ಕೆಲಸದಲ್ಲಿ ಇದ್ದೇವೆ, ಯಾಕಂದ್ರೆ ಇಟ್ಸ್ ಮಿಡಲ್ ಆಫ್ ದ ವೀಕ್, 13th ಬರ್ತೇವೆ ಅಂತ ಹೇಳಿ. ಎಸ್, ಇಟ್ ಈಸ್ ಟೇಕನ್ ಇಂಟು ಕನ್ಸಿಡರೇಷನ್ ಮಾಡಿ ಅವರಿಗೆ 13ಕ್ಕೆ ಅವರಿಗೆ ಒಂದು ಪೂಲಿಗೆ ಹಾಕುವ, 12ಕ್ಕೆ ಅವರಿಗೆ ಒಂದು ಪೂಲಿಗೆ ಹಾಕುವ, ಈ ರೀತಿ ಇದು ಫಸ್ಟ್ ಟೈಮ್ ಅವ್ರು ಹೇಳ್ತಾ ಇದ್ದಾರೆ. ಫಸ್ಟ್ ಟೈಮ್ ನೀವು ನಮ್ಮ ಹತ್ರ ಕೇಳಿ ವೆರಿ ಹ್ಯಾಪಿ. ಕೆಲವು ತಂಡ ಸಾಯಂಕಾಲ ಬರ್ತಿದ್ದಾರೆ 13th ಅವ್ರು ಸಹ ಹೇಳಿದ್ದಾರೆ ಸರ್ ನಮಗೆ ಒಂದು ಮ್ಯಾಚ್ ಫೆಡ್ಲೈಟ್ ಆಡ್ಬೇಕಂತ ಆಸೆ ಇದೆ ಅಂತ ಹೇಳಿ. ಅದನ್ನು ಸಹ ನಾವು ಗಣನೆಗೆ ತಗೊಂಡು ಅಟ್ ಲೀಸ್ಟ್ ಒಂದು ಡೇ ಒಂದು ಫೆಡ್ಲೈಟ್ ಅಂತ ಕೊಡುವ, ಆ ರೀತಿ ಪೂಲಿಂಗ್ ಮಾಡುವಂತದ್ದು. ಸೊ ನಾವು ಅಫಿಷಿಯಲ್ಸ್ ಅಲ್ಲಿ ಡಿಸೈಡ್ ಮಾಡಿ ಅಟ್ ಲೀಸ್ಟ್ 1 ಮ್ಯಾಚ್ ಆದ್ರೆ ಅವರಿಗೆ ಒಂದು ಬರಬೇಕು, ಒಂದು ಡೇ ಅಥವಾ ಒಂದು ನೈಟ್. ಕೆಲವು ಕಡೆ 1-2 ಟೀಮ್ ಗಳಲ್ಲಿ ಕಾಂಪ್ರಮೈಸ್ ಮಾಡಬೇಕಾಗ್ತದೆ ಕೆಲವು ತಂಡಗಳಲ್ಲಿ, ಬಟ್ ಮ್ಯಾಕ್ಸಿಮಮ್ ಟ್ರೈ ಒಂದು ಅವರಿಗೆ ಡೇ ಮ್ಯಾಚ್ ಒಂದು ನೈಟ್ ಮ್ಯಾಚ್ ಕೊಡಬೇಕು ಅಂತ ಹೇಳಿ. ಈ ರೀತಿಯಾಗಿ ಫಸ್ಟ್ ಟೈಮ್ ಅವರ ಒಂದು ಅರೈವಲ್ಸ್ ಗಳಿಗೆ ಒಂದು ಪ್ರಪೋರ್ಷನೇಟ್ ಆಗಿ ನಾವು ಅದನ್ನ ಮಾಡಿದ್ದೇವೆ. ಇದು ಪುರುಷರ ಕ್ರಿಕೆಟ್ ಟೂರ್ನಮೆಂಟ್ ಅಲ್ವಾ? ಇನ್ನು ಮುಂದಕ್ಕೆ ಚಾಲೆಂಜಸ್ ಬರುದು ನಮಗೂ ಕೂಡ ಮಾಡಿ ಒಂದು ಮಹಿಳೆ ಅಲ್ವಾ? ಇದೀಗ ಒಂದು 16 ವರ್ಷದಿಂದ ಮೇಲೆ, ಅಂಡ್ ದೇರ್ ಇಸ್ ನೋ ಏಜ್ ಲಿಮಿಟ್ ಫಾರ್ ಅಪ್ಪರ್ ಏಜ್ ಲಿಮಿಟ್ ಇಲ್ಲ. ಇದ್ದಾರೆ 2-3 ತಂಡಗಳು ನಾವು ನೋಡಿದ್ದೇವೆ, 40+, 50+ ದವರು ಆಡ್ತಾರೆ, ಇಂಟ್ರೆಸ್ಟ್, ಹುಮ್ಮಸ್ಸು, ಗೆಲ್ತೇವೆ ಸೋಲ್ತೇವೆ ಸೆಕೆಂಡ್ ನಮ್ಗೆ ಆಡ್ಬೇಕು. ಈಗ ನೋಡ್ಬೇಕು, ಈಗ 70 year old ಕೂಡ ಬರ್ಬೋದು, ನಾಳೆ ಗೊತ್ತಾಗುತ್ತೆ. ಯಾಕಂದ್ರೆ ಖುಷಿ, ಎಲ್ಲರೂ ಸೇರಿ ಆಟ ಆಡುವಂತದ್ದು, ಒಂದು ಕಮ್ಯುನಿಟಿ ಎಲ್ಲ ಒಂದಾಗ್ತಾ ಇದೆ ಅಂತ ಬಂದಾಗ ಅದು ಒಂದು ಖುಷಿ. ಸೊ ಹಾಗಿದ್ದಾಗ ದೈವಜ್ಞ ಯೂನಿಟಿ ಕಪ್ ಅನ್ನೋ ಹೆಸರನ್ನು ಇದೊಂದು ಕ್ರಿಕೆಟ್ ಫೆಸ್ಟಿವಲ್ ತರ ಮಾಡಿದ್ದೇವೆ. ಮೋರ್ ದೆನ್ ಅ ಕ್ರಿಕೆಟ್ ಟೂರ್ನಮೆಂಟ್, ವಿ ಹ್ಯಾವ್ ಕ್ರಿಯೇಟೆಡ್ ದಟ್ ಫೆಸ್ಟಿವಲ್ ವಾತಾವರಣ ನಾವು ಕ್ರಿಯೇಟ್ ಮಾಡಿದ್ದೇವೆ. ಎಷ್ಟು ಜನ ವಾಲಂಟಿಯರ್ ಇದ್ದಾರೆ ಸರ್? ಹೇಗೆ ಈ ರೀತಿ ಕೆಲಸ? ಇದರಲ್ಲಿ ಮಿನಿಮಮ್ ಜನರಿಗೆ ಇಟ್ಕೊಂಡು ನಾವು ಕೆಲಸ ಮಾಡ್ತಿದ್ದೇವೆ. ಅದು ನಮ್ಮಲ್ಲಿ ಟೋಟಲ್ ಕಮಿಟಿ ಮೆಂಬರ್ಸ್ 12 ಜನ ಇದ್ದಾರೆ, ಮತ್ತೆ ಇನ್ನೊಂದು ಮ್ಯಾಕ್ಸಿಮಮ್ ಅಂದ್ರೆ ಒಂದು 8 ಜನ ವಾಲಂಟಿಯರ್ಸ್. ನಾವಂದ್ರೆ ಏನಾಗ್ತದೆ, ಮಿನಿಮಮ್ ಇದ್ದ ಕೂಡಲೇ ಕೆಲಸ ಫೈನ್ ಆಗಿ ಆಗುತ್ತೆ, ಜಾಸ್ತಿ ಇದ್ದ ಕೂಡಲೇ ಒಬ್ರೊಬ್ರಿಗೆ ಇದಾಗಿ ಸ್ವಲ್ಪ ಪ್ರಾಬ್ಲಮ್ಸ್ ಬರ್ಬೋದು. ಸೊ ನಾವು ಇದು ಹೇಗೆ ಅಂತೇಳಿ ನೋಡುವ ಅಂತೇಳಿ, ದಿಸ್ ಇಸ್ ಆಕ್ಚುಲಿ ಇದು ನಮ್ಗೆ ಈಗ ಟೆಸ್ಟ್ ಈಗ ಇದು. ಎರಡನೇ ವಿಚಾರವಾಗಿ ಇವನ್ ಪ್ಲೇಯರ್ಸ್ ಕೂಡ ಹೇಳ್ತಿದ್ದಾರೆ ನಾವು ಸಹ ವಾಲಂಟಿಯರ್ ಮಾಡ್ತೇವೆ ಅಂತ ಹೇಳಿ. ಪ್ಲೇಯರ್ಸ್ ಮಂಗಳೂರು ತಂಡದವರು ಹೇಳ್ತಾ ಇದ್ದಾರೆ ಸರ್ ನಮ್ದು ಕ್ರಿಕೆಟ್ ಆದ್ಮೇಲೆ ನಾವು ಫ್ರೀ ಇದ್ರೆ ನಾವು ವಾಲಂಟಿಯರ್ ಮಾಡ್ತೇವೆ, ನಮ್ಗೆ ಒಂದು ಕೆಲಸ ಇದ್ರೆ ಕೊಡಿ. ಬೆಂಗಳೂರು ತಂಡದ ಹೇಳ್ತಾರೆ ಸರ್ ನೀವೇನ್ ಟೆನ್ಷನ್ ಮಾಡ್ಕೊಳ್ಬೇಡಿ, ನಾವು ನಮ್ಮ ಕೆಲಸ ನಾವು ಮಾಡ್ತೇವೆ, ನಾವು ಸುಧಾರಿಸ್ಕೊಂಡು ಹೋಗ್ತೇವೆ, ಅಷ್ಟೆಲ್ಲ ಕೊಟ್ಟಿದ್ದೀರಿ, ನಾವೆಲ್ಲದಕ್ಕೆ ಅಡ್ಜಸ್ಟ್ ಆಗ್ತೇವೆ, ನಮ್ಮಿಂದ ಏನಾದ್ರು ಕೆಲಸ ಆಗ್ಬೇಕಿದ್ರೆ ಹೇಳಿ, ನಾವು ನಿಮ್ಮ ಟೀಮ್ ಜೊತೆ ವರ್ಕ್ ಮಾಡ್ತೇವೆ ಅಂತ ಹೇಳಿ. ಸೊ ದಟ್ ವಾಸ್ ನಮ್ಗೆ ಒಂದು ಬೂಮ್, ಡಬ್ಲಿಂಗ್ ಆಗಿದೆ ನಮ್ಮ
ಹುಮ್ಮಸ್ಸು ಅಂಡ್ ಅದರೊಟ್ಟಿಗೆ ಜವಾಬ್ದಾರಿ ಕೂಡ ನಿಜ, ಅಷ್ಟೊಂದು ಅವರ ಮೇಲೆ ನಮ್ಮ ಮೇಲೆ ಜವಾಬ್ದಾರಿ ಇಟ್ಟು ಬರುವಾಗ ಸೊ ವಿ ಹ್ಯಾವ್ ಟು ಬಿ ಅಲ್ವಾ ಏನ್ ಫೆಸಿಲಿಟೀಸ್ ಎಲ್ಲ ಇದೆ ಬಿ ಪಂಕ್ಚುವಲ್ ಟೀಮ್ ನಾವು ಮಾಡ್ತಾ ಇದ್ದೇವೆ. ಟ್ರೂ ಎಸ್ ಸರ್. ಜೊತೆಗೆ ಒಂದ್ ಸೆಕೆಂಡ್ ರಿಪೀಟ್ ಮಾಡ್ತೇನೆ, ಪ್ರಥಮ ಬಹುಮಾನ ಇರುವಂತದ್ದು 99,000 ರೂಪಾಯಿ, ಜೊತೆಗೆ ರನ್ನರ್ಸ್ಗೆ 49,000 ಟ್ರೋಫಿ, ಜೊತೆಗೆ ಉತ್ತಮ ಕ್ಯಾಚ್, ಉತ್ತಮ ಪರ್ಫಾರ್ಮರ್ ಅವರಿಗೆ 5,000 ರೂಪಾಯಿಗಳು ಅಲ್ವಾ ಸರ್? ಜೊತೆಗೆ ಬೆಸ್ಟ್ ಬ್ಯಾಟ್ಸ್ಮನ್ ಎಲ್ಲದಕ್ಕೂ ಕೂಡ. ಸೊ ಹಾಗಿದ್ದಾಗ 12 ಜಿಲ್ಲೆಗಳಿಂದ 330 ಆಟಗಾರರು ಬರ್ಲಿಕ್ಕಿದ್ದಾರೆ ಈ ಒಂದು ಯುನಿಟಿ ಕಪ್ಗೆ. ಸೊ ಹಾಗಿದ್ದಾಗ ಬಹಳಷ್ಟು ಖುಷಿ ಆಗುತ್ತೆ, ಯಾಕಂದ್ರೆ ಇದೊಂದು ಕ್ರಿಕೆಟ್ ಟೂರ್ನಮೆಂಟ್ ಒಂದಕ್ಕಿಂತ ಜಾಸ್ತಿಯಾಗಿ ಇದೊಂದು ಸೆಲೆಬ್ರೇಷನ್ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಆಗ್ಲೇ ಹೇಳಿದಾಗೆ ಬಹಳಷ್ಟು ಬ್ಯುಸಿ ಲೈಫ್ ಎವ್ರಿ ಟೈಮ್. ಸೊ ಹಾಗಿದ್ದಾಗ ಬಿಸ್ನೆಸ್ ಮ್ಯಾನ್ಗಳು ಎಲ್ಲರೂ ಕೂಡ ಇರುವಂಥದ್ದು, ಸಮಾಜದಲ್ಲಿ ಉನ್ನತ ಸ್ಥಾನಮಾನದಲ್ಲಿರುವವರು ಎಲ್ಲರೂ ಕೂಡ ಹೊರಗಡೆ ಬರುವುದು, ಆಟ ಆಡುವಂಥದ್ದು ಬಹಳಷ್ಟು ಕಡಿಮೆ. ಸೊ ಹಾಗಿದ್ದಾಗ ನಮ್ಮ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಎಲ್ಲರೂ ಮಂಗಳೂರಿಗೆ ಬರ್ತಾರೆ ಅಂತ ಬಂದಾಗ ನಾವು SL ಶೇಟ್ ಸಂಸ್ಥೆಯನ್ನು ನಾವು ಅಭಿನಂದಿಸಲೇಬೇಕು, ಗೌರವಿಸಲೇಬೇಕು, ಅಪ್ರಿಷಿಯೇಟ್ ಮಾಡಲೇಬೇಕು. ವೈ ಅಂತ ಬಂದಾಗ ಅವರೆಲ್ಲರೂ ಕೂಡ ಬಿಸ್ನೆಸ್ ಮ್ಯಾನ್ಗಳು, ಶ್ರೇಷ್ಠ ಬಿಸ್ನೆಸ್ ಮ್ಯಾನ್ಗಳು ಕೂಡ ಗೋಲ್ಡ್ ಸ್ಮಿತ್ಗಳು ನಮ್ಮ ಮಂಗಳೂರಿಗೆ ಬರ್ತಾ ಇದ್ದಾರೆ ಬಿಕಾಸ್ ಆಫ್ ಈ ಒಂದು ಇನಿಷಿಯೇಟಿವ್ ಇಂದ ಅಂತ ಬಂದಾಗ ಬ್ಯುಸಿ ಶೆಡ್ಯೂಲ್ ಅಲ್ಲಿ ಈ ಒಂದು ಒಳ್ಳೆಯ ಕ್ರಿಕೆಟ್ ಟೂರ್ನಮೆಂಟ್ ನಡೀತಾ ಇದೆ. ಸೊ ಹಾಗಿದ್ದಾಗ ಇಷ್ಟು ವರ್ಷಗಳ ಕಾಲ ಸುದೀರ್ಘವಾಗಿ ಬಹಳಷ್ಟು ಸಮಾಜಮುಖಿಯಾಗಿರುವಂತಹ ಚಟುವಟಿಕೆಗಳಲ್ಲಿ ನಮ್ಮ ಜೊತೆ ಇದ್ದಂತಹ ಒಂದು ಸಂಸ್ಥೆಯು ಕೂಡ ಹೌದು. ಹಾಗಿದ್ದಾಗ ಸ್ವತಃ ಇನಿಷಿಯೇಟಿವ್ ತೆಗೆದುಕೊಂಡು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅಂತ ಬಂದಾಗ ವಿಶ್ ಯು ಆಲ್ ದ ಬೆಸ್ಟ್ ನಾವೆಲ್ಲರೂ ಕೂಡ ಹೇಳಲೇಬೇಕು. ಇವೆಲ್ಲರ ಜೊತೆಗೆ ಎಲ್ಲರಿಗೂ ಕೂಡ ಒಂದು ಆತ್ಮೀಯ ಕರೆಯೋಲೆ ಅಂತ ಬಂದಾಗ 3 ಗಣ್ಯ ವ್ಯಕ್ತಿಗಳು ಕೂಡ ಏನ್ ಹೇಳಲಿಕ್ಕೆ ಇಷ್ಟಪಡ್ತಾರೆ ಅನ್ನೋದು ಎಲ್ರಿಗೂ ಕೂಡ ಒಂದು ಇನ್ವೈಟ್ ಮಾಡೋದಾದ್ರೆ ಸರ್, ಈ ಕಾರ್ಯಕ್ರಮ ನೋಡ್ಲಿಕ್ಕೆ ಬರೋದಾದ್ರೆ ಏನ್ ಹೇಳ್ತೀರಾ ಸರ್? ನಮ್ಮ ಕ್ರಿಕೆಟ್ ಮ್ಯಾಚ್ ಶೆಡ್ಯೂಲ್ ನಾವು ಹೇಳಿದ್ದೇವೆ. ಎಸ್. ಸೊ ಎಲ್ಲರೂ ನಾವು ಮ್ಯಾಚನ್ನು ನೋಡ್ಲಿಕ್ಕೆ ಬರ್ಬೋದು. ಮತ್ತು ನಮ್ಮ ಸಮಾಜದವರು ವ್ಯಾಲಿಡೇಟರಿ ಫಂಕ್ಷನಿಗೆ ಎಲ್ಲರೂ ಬರಬೇಕಂತೇಳಿ ನಾನು ಓಪನ್ ಆಗಿ ಈಗ ಹೇಳ್ತಾ ಇದ್ದೇನೆ. ಇನ್ವಿಟೇಷನ್ ನಾವು ತಲುಪಿಸ್ತೇವೆ ಎಲ್ಲರಿಗೆ. ಪಕ್ಕನ ತಪ್ಪಿ ಹೋದ್ರು ಕೂಡ ಇದೇ ಒಂದು ಇನ್ವಿಟೇಷನ್ ಅಂತೇಳಿ ನೀವು ಭಾವಿಸ್ಕೊಂಡು ನೀವು ಬರಬೇಕಂತೇಳಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಹಂಬಲ್ ರಿಕ್ವೆಸ್ಟ್. ಯಾಕಂದ್ರೆ ನಾನು ಆಗ ಹೇಳಿದಾಗೆ ನಮ್ಮ ಸಮಾಜಕ್ಕೆ ಬಹಳಷ್ಟು ಕೊಡುಗೆಯನ್ನು ಕೊಡ್ತಾ ಇರುವಂತಹ ಒಂದು ಸಂಸ್ಥೆ, ಜೊತೆಗೆ ವ್ಯಕ್ತಿಗಳು ಕೂಡ ಹೌದು. ಸಮಾಜ ಕಟ್ಟುವಂತ ಕೆಲಸಗಳಲ್ಲಿ ಮುಂದಾಗಿರುವಂತಹ ವ್ಯಕ್ತಿಗಳು ಬಹಳಷ್ಟು ಒಳ್ಳೆಯ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಈಗ ಅವರು ಮಾಡ್ತಾ ಇರುವಂತಹ ಈ ಒಂದು ಕೆಲಸ ಕೂಡ ನಾವುಗಳು, ಜೊತೆಗೆ ಸಮಾಜದ ಎಲ್ಲಾ ಬಾಂಧವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಜೊತೆಯಾಗಬೇಕು ಅನ್ನೋದು ಪ್ರಶಾಂತ್ ಸರ್ ಅವರ ಒಂದು ಆತ್ಮೀಯವಾಗಿರುವಂತಹ ಕರೆಯೋಲೆ. ಸೊ ಹಾಗಿದ್ದಾಗ ನಿಶಾಂತ್ ಸರ್ ಏನ್ ಹೇಳಲಿಕ್ಕೆ ಇಷ್ಟಪಡ್ತಾರೆ ಸರ್ ಎಲ್ಲ ಯೂತ್ ಗಳಿಗೆ, ಎಲ್ಲ ಯಂಗ್ಸ್ಟರ್ ಗಳಿಗೆ? ಹೌದು, ಪ್ರತಿಯೊಬ್ರು ಬರಬೇಕು. ನಮ್ಮ ಸಮಾಜದಲ್ಲಿ ಮಂಗಳೂರಲ್ಲಿ ಇದ್ದವರು ಎಲ್ಲರಿಗೂ ನಾವು ಇನ್ವೈಟ್ ಕಳಿಸಿದ್ದೇವೆ. ಆಲ್ಮೋಸ್ಟ್ ಎಲ್ಲ ಫ್ಯಾಮಿಲಿಯವರು 3 ದಿನ ಕೂಡ ಬೆಳಿಗ್ಗೆ 12 ತಾರೀಕು ಬೆಳಿಗ್ಗೆ 10:00 14 ತಾರೀಕು ರಾತ್ರಿ 8:00 ತನಕ ನಮ್ಮೊಟ್ಟಿಗೆ, ಆಸ್ ನನ್ನ ಅಣ್ಣ ಹೇಳಿದ ಹಾಗೆ ಇಟ್ಸ್ ಅ ಫೆಸ್ಟಿವಲ್. ಸೊ ಇಟ್ಸ್ ಅ ಕ್ರಿಕೆಟ್ ಫೆಸ್ಟಿವಲ್ ನಮ್ದು. ಸೊ ಎಲ್ಲರೂ ಸೇರಿ ನಾವು ಒಗ್ಗಟ್ಟಲ್ಲಿ ಒಂದು ಒಳ್ಳೆ ರೀತಿಯಾಗಿ ಇದು ಪ್ರೋಗ್ರಾಮ್ ನಡೆಸಬೇಕಂತೇಳಿ ಎಲ್ಲರಿಗೆ ನಾವು ಕರಿತೇವೆ. ಎಸ್ಪೆಷಲಿ ಯೂತ್ ಬೇರೆ ಬೇರೆ ಇದರಲ್ಲಿದ್ದಾರೆ ಫೀಲ್ಡ್ಸ್ ಅಲ್ಲಿ. ಸೊ ಇದೊಂದು ಅಪರ್ಚುನಿಟಿ ನಮಗೆ ಮೀಟ್ ಅಂಡ್ ಗ್ರೀಟ್ ಮಾಡಲಿಕ್ಕೆ. ಸೊ ನಮಗೆ ನಿಮ್ಮ ಪರಿಚಯ, ನಿಮಗೆ ನಮ್ಮ ಪರಿಚಯ, ಬೇರೆ ಬೇರೆ ಊರಿಂದ ಸಿರಿಸಿ, ಹೊನ್ನಾವರ, ಹುಬ್ಬಳ್ಳಿ, ಬೆಲ್ಗಾಮ್ ಎಲ್ಲ ಊರಿಂದ ನಮಗೆ ಬಂದರೆ ನಮ್ಮ ಸಮಾಜ ಬೆಳಿಲಿಕ್ಕೆ ಕೂಡ ಒಳ್ಳೇದಾಗತ್ತೆ. ಸೊ ಐ ರಿಕ್ವೆಸ್ಟ್ ಈಚ್ ಅಂಡ್ ಎವ್ರಿ ಒನ್, ಎಲ್ಲಿದ್ರೂ ಕೂಡ ಒಂದು 3 ದಿನ ಕಾಲ ನಮ್ಗೆ ಇಲ್ಲಿ ಬರಬೇಕು. ನಿಮಗೆ ಬಿ ಅ ಪಾರ್ಟ್ ಆಫ್ ದಿಸ್ ಇವೆಂಟ್. ಲೈವ್ ಟೆಲಿಕಾಸ್ಟ್ ಕೂಡ ಇದೆ. ಯಾರಿಗೆ ಬರ್ಲಿಕ್ಕೆ ಆಗುದಿಲ್ಲ ಲೈವ್ ಟೆಲಿಕಾಸ್ಟ್ ನೋಡ್ಲಿಕ್ಕೆ ನಾವು ಅವರಿಗೆ ರಿಕ್ವೆಸ್ಟ್ ಮಾಡ್ತೇವೆ. ಬಟ್ ಪರ್ಸನಲ್ ಇಲ್ಲಿ ಬಂದು ಎಲ್ಲರೂ ಬರಬೇಕು. ಗ್ರೌಂಡ್ ಅಲ್ಲಿ ಪ್ರೊವಿಷನ್ ಇದೆ, ಎಲ್ಲರೂ ಕೂತ್ಕೊಳ್ಳಿಕ್ಕೆ ಪ್ರೊವಿಷನ್ ಇದೆ. ಸೊ ಎಲ್ಲರೂ ಬರ್ಬೇಕಂತ ನಮ್ದು ವಿನಂತಿ. ಒಂದು ಒಳ್ಳೆಯ ಹಬ್ಬದ ರೀತಿಯಲ್ಲಿ ಆಗಬೇಕು ಅಲ್ವಾ ಸರ್? ಎಸ್ ಸರ್. ಲಾಸ್ಟ್ ಡಿಕ್ಷನ್ ಸರ್. ಎಸ್ ಗುರುರಾಜ್ ಸರ್, ಎಲ್ಲರೂ ಕೂಡ ಇನ್ವೈಟ್ ಮಾಡೋದಾದ್ರೆ ಏನ್ ಹೇಳ್ತೀರಾ ಸರ್? ಎಲ್ಲರೂ ಬರ್ಬೇಕು ಸರ್ ಕಾರ್ಯಕ್ರಮಕ್ಕೆ. ಯಾಕಂದ್ರೆ ಫಸ್ಟ್ ಟೈಮ್ ಇಷ್ಟೊಂದು ದೊಡ್ಡ ಸ್ಕೇಲ್ ಅಲ್ಲಿ ಆಗ್ತಾ ಇದೆ. ನಾನು ಕೇಳಿದ ಮಟ್ಟಿಗೆ ತುಂಬಾ ಟೀಮ್ಸ್ಗಳು, ನಮ್ಮ ಸಮಾಜದ ಟೀಮ್ಸ್ಗಳಲ್ಲಿ ಹೋಗಿದ್ದಾರೆ ಆಡ್ಲಿಕ್ಕೆ, ಹುಬ್ಳಿ ಆ ಕಡೆ ಎಲ್ಲ. ಬಟ್ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇಲ್ಲ. ಅವರ ಬಾಯಿಂದಲೂ ಬರ್ತಾ ಇದೆ, ಪ್ಲೇಯರ್ಸ್ ಬಾಯಿಂದ. ಯಾಕಂದ್ರೆ ಅದೋ ನಾನು ಕ್ರಿಕೆಟ್ ಆಡಿದ್ದೇನೆ, ಬಟ್ ಇಂಥ ಒಂದು ಕಾಂಪಿಟಿಷನ್ಸ್ ಗಳಿಗೆ ಆ ಟೈಮಲ್ಲಿ ಆಪರ್ಚುನಿಟಿ ಇರಲಿಲ್ಲ. ಬಟ್ ಈಗ ಆಪರ್ಚುನಿಟಿ ಕೊಡುವಾಗ ಈ ರೀತಿ ಒಂದು ಇಷ್ಟೊಂದು ಎಕ್ಸ್ಪೋಸರ್ ಅಲ್ಲಿ ಆಪ್ಷನ್ ಸಿಗ್ತಾ ಇಲ್ಲ. ನಮಗೆ ಫಸ್ಟ್ ಟೈಮ್ ನಾವು ಬರ್ತಿದೆ ಅಂತ ಎಲ್ಲ ಪ್ಲೇಯರ್ಸ್ ಗಳು ಹೇಳ್ತಾ ಇದ್ದಾರೆ. ಸೊ ಅವರೊಟ್ಟಿಗೆ ಅವರ ಊರಿನವ್ರು ಕೂಡ ಬರಬೇಕು, ನಮ್ಮ ಊರಿನವ್ರು ಕೂಡ ಮುಖ್ಯವಾಗಿ ಬರಬೇಕು. ನಾವೇನ್ ಕಾರ್ಯಕ್ರಮ ಇವತ್ತು ನಿಮ್ಮ ಮೀಡಿಯಾ ಮುಖಾಂತರ ಏನ್ ಹೇಳಿದ್ದೇವೆ, ಪ್ರಾಕ್ಟಿಕಲಿ ಹೇಗೆ ಆಗ್ತಾ ಇದೆ ನೋಡ್ಲಿಕ್ಕೆ ಎಲ್ಲರೂ ಬರಬೇಕು ಅಂತ ಹೇಳಿ ನಾನು ಹೇಳ್ತಾ ಇದ್ದೇನೆ. ಅಂಡ್ ಎಷ್ಟೋ ತಂಡಗಳ ಪ್ಲೇಯರ್ಸ್ ಗಳು ಕೆಲವರು ಫಸ್ಟ್ ಟೈಮ್ ಮಂಗಳೂರು ಬರ್ತಿರ್ಬೋದು, ಅಥವಾ ಒಂದು ದಿವಸ ಮಟ್ಟಿಗೆ ಇರ್ಬೋದು. ಈಗ ಯು ಆರ್ ಗೆಟಿಂಗ್ ಅನ್ ಆಪರ್ಚುನಿಟಿ 3 days ಮಂಗಳೂರು ಇರ್ಲಿಕ್ಕೆ, ದಟ್ ಎಲ್ಲವೂ ಫ್ರೀ. ಹಾಗಾಗಿ ಇಲ್ಲಿ ಬರಬೇಕು. ಆಟ ಸೋಲು ಗೆಲುವು ಸೆಕೆಂಡರಿ, ಪಾರ್ಟಿಸಿಪೇಷನ್ ಮುಖ್ಯ. ನಮ್ಮೊಟ್ಟಿಗೆ ಎಲ್ಲಾ ರೀತಿಯಲ್ಲಿ ಸಹಕಾರ ಕೊಡಬೇಕು ಅಂತ ಹೇಳಿ ನಾನು ಹೇಳಿ ಬಯಸ್ತೇನೆ. ಮತ್ತೆ ಈ ಪರ್ಟಿಕ್ಯುಲರ್ ಟೂರ್ನಮೆಂಟ್ ಅಲ್ಲಿ ಪ್ಲೇಯರ್ಸ್ ಇಂಪಾರ್ಟೆಂಟ್. ನಾವು ಕೆಲಸ ಮಾಡ್ತೇವೆ, ಇದು ಮಾಡ್ತೇವೆ, ಬಟ್ ಈ ಒಂದು ನಾವು ಇನಿಷಿಯೇಟಿವ್ ತಗೊಂಡು ಪ್ಲೇಯರ್ಸಿಗೋಸ್ಕರ. ಸೊ ನಾವು ಪ್ಲೇಯರ್ಸಿಗೋಸ್ಕರ ಎಲ್ಲ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಸೊ ಬಂದು ನಮ್ಮ ಆತಿಥ್ಯವನ್ನು ಸ್ವೀಕರಿಸಿ ನಮಗೆ ಖುಷಿ ಮಾಡಿ ಹೋಗಿ ಅಂತೇಳಿ ನಾನು ಹೇಳ್ತಾ ಇದ್ದೀನಿ. ಬ್ಯೂಟಿಫುಲ್ ಸರ್, ಬ್ಯೂಟಿಫುಲ್. ಯಾಕಂದ್ರೆ
ಬಹಳಷ್ಟು ಬ್ಯುಸಿ ಲೈಫಲ್ಲೂ ಕೂಡ ಇಂಥ ಒಂದು ಒಳ್ಳೆ ಇನಿಷಿಯೇಟಿವ್ ತೆಗೆದುಕೊಂಡಿರುವಂತಹ ಒಂದು ಸಂಸ್ಥೆ, ಜೊತೆಗೆ ಈ ಒಂದು ಗಣ್ಯ ವ್ಯಕ್ತಿಗಳು. ಯಾಕಂದ್ರೆ ಎಲ್ಲರೂ ಕೂಡ ಒಟ್ಟಾಗಬೇಕು, ಎಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದು ಸಂಘಟನಾತ್ಮಕವಾಗಿ ಬೆಳಿಬೇಕು ಅನ್ನೋ ಒಳ್ಳೆಯ ಆಲೋಚನೆಯಿಂದ ಈ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಅನ್ನ ಸ್ಪರ್ಧೆಯ ರೀತಿಯಲ್ಲಿ ಯೋಚಿಸದೆ ಇದೊಂದು ಹಬ್ಬದ ರೀತಿಯಲ್ಲಿ ನಾವುಗಳು ಸೆಲೆಬ್ರೇಟ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಒಳ್ಳೆಯ ಕಾನ್ಸೆಪ್ಟ್ ಅಂಡ್ ಒಳ್ಳೆಯ ಇನಿಷಿಯೇಟಿವ್ ಕೂಡ ಹೌದು. ಸೊ ಹಾಗಿದ್ದಾಗ ಇದೇ ಫೆಬ್ರವರಿ 12ರಿಂದ 14 ತನಕ ಉರುವ ಕ್ರಿಕೆಟ್ ಮೈದಾನದಲ್ಲಿ ನಡೆಯುವಂತಹ ಈ ಒಂದು ಕಾರ್ಯಕ್ರಮ, ಜೊತೆಗೆ ಸಮಾರೋಪ ಸಮಾರಂಭ ಕಾರ್ಯಕ್ರಮ ಸಂಘನಿಕೇತನದಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮ. ಸೊ ಹಾಗಿದ್ದಾಗ ದೈವಜ್ಞ ಬ್ರಾಹ್ಮಣ ಸಮಾಜ ಬಾಂಧವರ ಸಂಘಟನೆ ಜೊತೆಗೆ ಶ್ರೇಯೋಭಿವೃದ್ಧಿಗಾಗಿ ನಡೀತಾ ಇರುವಂತಹ ಈ ಒಂದು ಕಾರ್ಯಕ್ರಮ SL ಶೇಟ್ ಎಂ ರಘುನಾಥ್ ಶೇಟ್ ಮೆಮೋರಿಯಲ್ ಚಾರಿಟೇಬಲ್ ಟ್ರಸ್ಟ್ ಇವರ ಆಶ್ರಯದಲ್ಲಿ ನಡೀತಾ ಇರುವಂತಹ ಈ ಒಂದು ಕಾರ್ಯಕ್ರಮಕ್ಕೆ ಒಳ್ಳೆದಾಗಬೇಕು. ಜೊತೆಗೆ ನಮ್ಮ ಮಂಗಳೂರಿನಲ್ಲಿ ಹೊಸ ಇತಿಹಾಸವನ್ನ ಬರೀಬೇಕು. ಯಾಕಂದ್ರೆ 1-2 ದಿನಗಳ ಕಾಲ ಕ್ರಿಕೆಟ್ ಟೂರ್ನಮೆಂಟ್ ಅಂತ ನಾವು ಅನ್ಕೊಂಡಿದ್ರೆ ಇಲ್ಲ, 3 ದಿನಗಳ ಕಾಲ ಸುದೀರ್ಘವಾಗಿ ಜೊತೆಗೆ ಅಚ್ಚುಕಟ್ಟಾಗಿ ನಡೀತಾ ಇರುವಂತಹ ಈ ಒಂದು ಕಾರ್ಯಕ್ರಮ ಅಂಡ್ ಒಳ್ಳೆದಾಗಿ ನಡಿಬೇಕು ಅಂಡ್ ಹೊಸ ಇತಿಹಾಸವನ್ನ ಈ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಮಾಡಬೇಕು. ಇನ್ನು ಮುಂದಕ್ಕೂ ಕೂಡ ಬಹಳಷ್ಟು ಒಳ್ಳೆಯ ಆಲೋಚನೆಗಳನ್ನ, ಒಳ್ಳೆಯ ಇನಿಷಿಯೇಟಿವ್ಗಳನ್ನ ತೆಗೆದುಕೊಳ್ಳುವಂತ ಯೋಚನೆಗಳಿದೆ. ಸೊ ಹಾಗಿದ್ದಾಗ ಅದಕ್ಕೂ ಕೂಡ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಎಲ್ಲರೂ ಕೂಡ ಒಳ್ಳೆದಾಗ್ಲಿ ಅಂಡ್ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಅನ್ನುವಂಥದ್ದು ಕಳಕಳಿಯ ವಿನಂತಿ. ಸೊ ಎಲ್ಲರೂ ಕೂಡ ಧನ್ಯವಾದಗಳು ಸರ್. ಬಿಫೋರ್ ದಟ್, ಎಸ್ ಸರ್, ಲಾಸ್ಟ್ ಡಿಕ್ಷನ್. ಎಸ್ ಸರ್, ನಮಗೆ ಇನ್ನೊಂದು ಹೆಮ್ಮೆ ಅಂದ್ರೆ ನಮ್ಮ ಮೀಡಿಯಾ ಪಾರ್ಟ್ನರ್ ನಮ್ಮ ಕುಡ್ಲ. ಎಸ್ ಸರ್, ಅದೊಂದು ನಮಗೆ ಒಂದು ಹೆಮ್ಮೆಯ ವಿಷಯ. ಹಾಗೆ ಸೊ ನಾವು ನಿಮ್ಗೆ ಕೂಡ ಒಂದು ಧನ್ಯವಾದ ಹೇಳ್ತೇವೆ. ಎಲ್ಲ ಕವರೇಜ್ ಒಳ್ಳೆ ಮಾಡಿ ನಮಗೆ ಸ್ಫೂರ್ತಿ ಕೊಡಿ ಅಂತ ಹೇಳಿ. ಥ್ಯಾಂಕ್ ಯು ಸೊ ಮಚ್ ಸರ್. ಎಸ್, ನಮ್ಮ ಕುಡ್ಲ ವಾಹಿನಿಯಲ್ಲೂ ಕೂಡ ಈ ಒಂದು ಕಾರ್ಯಕ್ರಮ ನೇರ ಪ್ರಸಾರ ಆಗ್ಲಿಕ್ಕಿದೆ, ಲೈವ್ ಟೆಲಿಕಾಸ್ಟ್ ಆಗುತ್ತೆ ಅಲ್ಲಿ ಆಗ್ತಾ ಇರುವಂತಹ ಕ್ರಿಕೆಟ್ ಟೂರ್ನಮೆಂಟ್. ಆದ್ರೂ ಕೂಡ ತಾವೆಲ್ಲರೂ ಕೂಡ ಟಿವಿಯಲ್ಲಿ ನೋಡಿ, ಯೂಟ್ಯೂಬ್ ಅಲ್ಲಿ ನೋಡಿ ಅಂಡ್ ಆದ್ರೂ ಕೂಡ ತಾವುಗಳು ಆನ್ ದ ಸ್ಪಾಟ್ ಬರಲೇಬೇಕು. ಯಾಕಂದ್ರೆ ಅಲ್ಲಿಗೆ ಬಂದಾಗ ಮಾತ್ರ ಆ ವಿಜುವಲೈಸೇಷನ್ ಗೊತ್ತಾಗುವಂಥದ್ದು, ಆ ಒಂದು ಹಬ್ಬ, ಆ ಒಂದು ಸೆಲೆಬ್ರೇಷನ್ ಅಲ್ಲಿಗೆ ಆನ್ ದ ಸ್ಪಾಟ್ ಮಾತ್ರ ನಮಗೆ ನೋಡ್ಲಿಕ್ಕೆ ಆಗುವಂಥದ್ದು. ಸೊ ಹಾಗಿದ್ದಾಗ ಒಂದು ಸಮಾಜ ಕಟ್ಟುವಂಥ ಕೆಲಸಗಳಲ್ಲಿ ಮುಂದಿರುವಂತಹ ಈ ವ್ಯಕ್ತಿಗಳು, ಜೊತೆಗೆ ಈ ಒಂದು ಒಳ್ಳೆಯ ಮನಸ್ಥಿತಿ, ಒಳ್ಳೆಯ ಒಂದು ಸಮಾನ ಮನಸ್ಕವಾಗಿರುವಂತಹ ಸಂಘಟನೆ ಎಲ್ಲರೂ ಕೂಡ ಒಳ್ಳೆದಾಗಬೇಕು. ಸೊ ಹಾಗಿದ್ದಾಗ ಮತ್ತೊಮ್ಮೆ ನಾನು ವಿಶ್ ಯು ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಎಲ್ಲರೂ ಕೂಡ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್, ವಿಶ್ ಯು ಆಲ್ ದ ಬೆಸ್ಟ್. 22 ತಂಡಗಳು ಆಡ್ತಾ ಇದೆ, ತಮಗೂ ಕೂಡ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಅಂಡ್ ಮಂಗಳೂರಿಗೆ ಬನ್ನಿ. ನಮ್ಮ ಬೆಂಗಳೂರಿನವರು, ಶಿರ್ಸಿಯವರು, ಹುಬ್ಬಳ್ಳಿಯವರು, ಬೇರೆ ಬೇರೆ ಭಾಗದವರು ನಮ್ಮ ಮಂಗಳೂರಿಗೆ ಬನ್ನಿ, ನಮ್ಮ ಮಂಗಳೂರಿನ ಆತಿಥ್ಯವನ್ನು ನೋಡಿ ಅಂಡ್ ಒಳ್ಳೆಯ ಒಂದು ಈ ಒಂದು ಕ್ರಿಕೆಟ್ ಟೂರ್ನಮೆಂಟಲ್ಲಿ ತಾವು ಕೂಡ ಒಳ್ಳೆ ಎಂಜಾಯ್ ಮಾಡಿ ಅಂಡ್ ಸೆಲೆಬ್ರೇಟ್ ಮಾಡಿ ಅಂತ ಹೇಳ್ತಾ ಅಂಡ್ ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಕೂಡ ಒಳ್ಳೆದಾಗಲಿ. ಥ್ಯಾಂಕ್ ಯು ಸರ್, ಪ್ರಶಾಂತ್ ಸರ್ ಅಂಡ್ ಎಸ್ ಗುರುರಾಜ್ ಸರ್ ಅಂಡ್ ನಿಶಾಂತ್ ಸರ್. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ವೀಕ್ಷಕರು, ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24/7.